ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು, ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ತಾಳು ತಾಳು ನಲ್ಲ ನಿಲ್ಲು, ತಾಳು ತಾಳು ನಲ್ಲ ನಾನು ಬರುವೆನು ನಿನ್ನೊಡನೆ, ಕಾಡುವೆ ನನ್ನೇಕೆ ಹೀಗೆ ಸುಮ್ಮನೆ, ಕಾಣದೆ ನಿನ್ನನ್ನು ಬಾಳೆನು ನಾನಿನ್ನು, ತಾಳೆನು ವಿರಹದ ನೋವನ್ನು. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಬಸವರಾಜ್ ಸ್ವಾಮಿ ಅವ್ರು ಬಂದರು, ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಸವರಾಜ್ ಅವರೇ, ವೆಲ್ಕಮ್ ನಿಮಗೆ ಲೈವಿಗೆ. ಮತ್ತೆ ನಿಮ್ದು ಕಾಫಿ ಆಯ್ತಾ, ಟೀ ಆಯ್ತಾ? ನನ್ನಿದೆ ಕೋಗಿಲೆಯ ಒಲವಿನ ಪಲ್ಲವಿಯ, ದನಿಯಲಿ ವಿನೂತನ ಜೀವ ಭಾವನೆ ತಂದೆ. ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀನಿರಲು, ಮನದಲ್ಲಿ ಸಂತೋಷದ ಹೊನಲು ಹರಿಯಲು, ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿನ ಸೋಲೋಕೆ ಆಸೆಯು ನಿನಗೆ. ಶಾಂತಿಸ್ ಬರ್ತೀರಾ? ಆಯ್ ಸಿಸ್ ಮನದಲ್ಲಿ ಆಯ್ ಶಾಂತಿಸ್ ವೆಲ್ಕಮ್. ಬಸವರಾಜ್ ಚಾನಲ್ ಇದೆಯಾ ನಿಮ್ಮದು? ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್. ಥ್ಯಾಂಕ್ ಯು ಶಾಂತಿಸ್. ಶಾಂತಿಸ್ ಕಾಫಿ ಬರೆಯಾರಾ? ತಿಂಡಿ ತಿಂದ್ರೆ ಮಿನ್ ತಿನ್ ಪರ ಬಯ್ಯಾಗ. ಬಸವರಾಜ್ ಅವರೇ ಚಾನಲ್ ಇದೆಯಾ? ಥ್ಯಾಂಕ್ ಯು ಬಸವರಾಜ್ ಅವರೇ, ನನ್ನ ನೀನು ಗೆಲ್ಲಲಾರೆ ಸಾಂಗ್ ಹಾಕಿದ್ದಕ್ಕೆ ಥ್ಯಾಂಕ್ ಯು. ಸಾಂಗ್ ಹೇಳಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ ಅಂತ ಹೇಳಿ. ಎಸ್ ಆರ್ ಟೈಲರ್ ಬರ್ತೀರಿ ಎಂಚೊಲ್ಲರನ್ನ ಚಾಪರ್ಯಾರ ಬಯ್ಯದ ಚಾಂಡೆ ಚಾಂಡೆ ಸಿ ಸಾಂಡಿಯೇ ಚಾಂಡ್ ಚಾಂಡ್ ಬಯ್ಯಡ್ದಾಲ ತಿಂದ್ರೆಜ್ಜಿ ಚಾಂಡ್. ಎಸ್ ಆರ್ ಟೈಲರ್ ಅವರು ಸಪೋರ್ಟಲ್ಲಿದೆ. ಮ್ಯಾಗಿ ಸೀಸಾ ಮ್ಯಾಗೆಡ್ಡೆ ಹಾಕೊಂಡು ಟೀ ಆಗಿದೆ ಅಂತೇಳಿ. ಬಸವರಾಜ್ ಅವರೇ ಚಾನಲ್ ಇದೆಯಾ? ಶಾಂತಿ ಸಿರೆಗ್ದಾದೆ ದಾಲಿಜ್ಜಿ ಬಯ್ಯಡ್ದಾಲ ತಿಂದ್ರೆ ತಿನ್ಪುಜಿ ಇತ್ತನ ಬಿಸ್ಕಿಟ್ ಆತೆ. ನೀನು ಒಣಸುನ್ನಾಗನೇ ಲೇಟ್ ಆತಂಡು ಅಂಚ ಚಾ ಪಡ್ದು ಬರ್ತೀನಿ ಕಾಲು. ನಿಮ್ಮದು ಟೀ ಆಗಿ ಕಾಫಿ ಆಗಿದೆ ಆಗಿದೆ ಬಸವರಾಜ್ ಚಾನಲ್ ಇದೆಯಾ ಬಸವರಾಜ್ ಅವರೇ? ಎಸ್ ಆರ್ ಟೈಲರ್ ಇಜ್ಜಿ ಪಡಂದಿಲ್ಲ ದಾನೇ ಲೇಟ್. ಚಂದ್ರಶೇಖರ್ ಬ್ರೋ ದಾನೇ ಲೇಟ್ ಚಾ. ಅವಳ ಒಲವಿನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ, ಅವಳೊಂದು ಅಮೃತ ಬಿಂದು ಮರಿಬಿಂಕಾನೆ ಅವಳ ಒಡವೆ, ಅವಳ ಒಲವಿನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ. ರಿಯಾಲಿಟಿ ಗ್ರೂಪ್ ಅವ್ರು ಬಂದರು. ಹಾಯ್ ಅವರೇ ಲೈಕ್ ಡನ್ ಅಂತ ಹೇಳ್ತಾ ಇದೆ. ಹಾಯ್ ರಿಯಾಲಿಟಿ ಅವರೇ ವೆಲ್ಕಮ್. ರಿಯಾಲಿಟಿಯಾ ಶಾಂತಿ ಸೂಪರ್ ಅಂತೇಳಿ ಸೂಪರ್ ಸಾಂಗ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾಲ ಚಂದಿರ, ಅಂದ ಚಂದವು
ಸಾಂಗ್ ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಸಿಸ್ಟರ್? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ನಿಮ್ಮದು ಸಾಯಂಕಾಲದ ಕಾಫಿ ಆಯಿತಾ? ದಾನೆ ಪುಣ್ಣೆ ನಿನ್ನ ಮನಸಿಂಕ್ ತೆರಿಯಂದೆ ಪೋವ, ಮನಸಿಂಕ್ ತೆರಿಯಂದೆ ಪೋವ. ನಿಮ್ಮ ಗಾನ ಸುದೆ ಒಳೆಯಂತೆ ಅರಿಯಲ್ಲ ಅಂತ ಪದ್ಮನಾಭ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ. ಮರೆತು ಹೋಗಿದ್ದಾರೆ ಸಿಸ್ಟರ್. ನಾನು ಕರ್ನಾಟಕ ಪ್ರಾಪರ್ಟಿ ತುಂಬ ದಿವಸ ಆಯಿತು ಬಂದು ನಿಮ್ಮ ಲೈವ್ಗೆ. ಹೌದು ತುಂಬ ದಿವಸ ಆಯಿತು ಬಂದು ಪ್ರಾಪರ್ಟಿಯವರೇ ನೀವು ಲೈವಿಗೆ. ಹೌದು ತುಂಬ ದಿವಸ ಆಯಿತು ಬಂದು. ನಾನು ಸಾಯಂಕಾಲ ಲೈವ್ ಮಾಡೋದಿಲ್ಲಲ್ಲ, ನಾನು ಲೈವ್ ಮಾಡೋದು ಈಗ ಬೆಳಿಗ್ಗೆ. ಆಯಿತು ಸಿಸ್ಟರ್. ಕಾಫಿ ನಿಮ್ದು ಆಯಿತಾ? ನಂದು ಆಗಿದೆ, ನಂದು ಕಾಫಿ ಆಗಿದೆ. ನಿಮ್ದು ಆಯಿತಾ? ಮತ್ತು ಪದ್ಮನಾಭ ಅವರೇ ಕಾಫಿ ಆಯಿತಾ ನಿಮ್ಮದು? ಲೈವಿಗೆ ಬಂದವರು ಲೈಕ್ ಕೊಡಿ. ಒಂದೊಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ನಿನ್ನ ನೋಡ ಬಂದ ಬಾನಚಂದಿರ ಅಂದ ಚಂದವು ನೀನೇ ಎಂದರು ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡ ಬಂದ ಬಾನಚಂದಿರ. ಅದು ಸುದೀಪ್ ಅವ್ರ ಮೂವಿದ್ದು, ಸ್ಪರ್ಶ ಮೂವಿದ್ದು. ಇನ್ನೊಂದು ಪದ್ಯ ಉಂಟು ಅದರಲ್ಲಿ, ಯಾವುದು ಗೊತ್ತಾ? ಚೆನ್ನೆ ಚೆನ್ನೆ ಓಹೋ ಓಹೋ ಚೆನ್ನೆ ಚೆನ್ನೆ ಓಹೋ ಓಹೋ ಚೆಲುವೆ ಚೆಲುವೆ ಬಂದು ನೀನು ನಕ್ಕಾಗ ಒಮ್ಮೆ ಬಂತು ಸಂಗೀತ, ಅಲ್ಲಿ ಹಾರಿ ಹಾರಿ ಪ್ರೇಮದಾರೆಯ ಓಹೋ ಓಹೋ ಚೆನ್ನೆ ಚೆನ್ನೆ. ಅದು ಲಿರಿಕ್ಸ್ ಬರೋದಿಲ್ಲ ಸರಿ. ರಾಧಾಶ್ರಾವ್ಯ ಅವರು ಬಂದರು. ಹಾಯ್ ರಾಧಾಶ್ರಾವ್ಯ ಅವರೇ, ವೆಲ್ಕಮ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾಂಗ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು. ಬಸವರಾಜ್ SBU ಅಂತ ಹೇಳ್ತಾ ಇದ್ದಾರೆ. ರಾಧಾಶ್ರಾವ್ಯ ಕಿರಣ್ ಬರ್ತೀರಾ? ಹೌದು. ದಾದಿ ಕೆವಿತ ದಾದಿ ಲೆಕ್ಕ ತೋಜುನು. ನಿಮ್ಮದು ಏರಿಯಾಲಿಟಿ ಗ್ರೂಪ್ ನಿಮ್ಮದು ಚಾನಲ್ ಇದೆಯಾ? ಮಂಜು ಬ್ರದರ್, ನಾನು KBP ಅಂತ ಹೇಳ್ತಾರೆ. ನಿರಂಜನ್ ನಾಯಕ್ ಅವರು ಬಂದು ಓ ದೇವರೇ ಪರದ್ರೆ ದಾದಾ ಅಂಡ್ ನಿರಂಜನ್ ಬ್ರೋ, ಥ್ಯಾಂಕ್ಸ್ ರಾಧಾ ಅಂತ ಹೇಳ್ತಾ ಇದ್ದಾರೆ ಬಸವರಾಜ್ ಅವರು. ಹೌದು ಸಿಸ್ಟರ್, ಓಕೆ ಅಂತ ಹೇಳಿ. ಚಾನಲ್ ಇದೆಯಾ? ರಿಯಾಲಿಟಿ ಗ್ರೂಪ್, ಏರಿಯಾಲಿಟಿಯಾ ಗ್ರೂಪ್ ಅವರೇ ಚಾನಲ್ ಇದೆಯಾ? ನಿರಂಜನ್ ಅವರು ನನಗೆ ಮೈಕ್ ಕೊಡ್ತಿದ್ದಾರೆ, ಕೇಳುದಿಲ್ವಾ ನಿರಂಜನ್ ಅವರೇ? ಪ್ರಸಾದನ್ನೇ ಬರ್ತೀರಿ. ಯಾರಿದು ಲೈವಲ್ಲಿ? ನಾನೇ ಸಂಗೀತ. ನಾದೇ ಪ್ರಸಾದ ನನ್ನ ಒಂಜಿದಿರೋಟು ಕಾಣೆ ಬರಂದಿನಕ್ಕೆ ನಿನಗೆ ಗುರ್ತಲೆಜ್ಜೆ ಎಲ್ಲ. ನಮ್ಮದು ಚಾನಲ್ ಇಲ್ಲ ಸಪೋರ್ಟ್. ಓಕೆ ಅಲ್ಲೋ ರಿಯಾಲಿಟಿ ಅವರಿದ್ದಾರೆ, ಅವರದ್ದು ಎಸ್ ಅಂತ ಹೇಳ್ತಾರೆ. ಚಾನಲ್ ಇದೆಯಾ? ಓಕೆ ಓಕೆ. ಕ್ಯಾಮ್ರಾಮ್ಯಾನ್ ಪ್ರಸಾದ್ ಜೊತೆ ಆಂಕರ್ ಸಂಗೀತ ನಿರತ ಸುದ್ದಿಗಾಗಿ ನೋಡುತ್ತಾ ಇರಿ ನಮ್ಮ ಶ್ರೀದುರ್ಗ ಚಾನಲ್. ಒಬ್ಬದ್ಯಾರ ಇತ್ತು ನೆನೆಪಾಂಡ್ ಪ್ರಸಾದನ್ನಾಗಿ ಯಾನೆ ಬಂದು ಚಾನಲ್ ಇದೆ. ಓಕೆ ಓಕೆ. ಪಕ್ಕಿದ ಗೂಡು ಲೆಕ್ಕ ನಂದಿಯೇ ಪಕ್ಕಿದ ಗೂಡು. ದೇವರ ಕಿರಣ್ ದಾದ ಪೂರ ಬಂದ್ಪರದೇನಿ ಕುಲೆ ಅಡಿಕೆ ಬೀತಾಗೆ ಅದಕ್ಕೆ ಬೀತದೆ ಒಂದು ಬರ್ತೀನಿ. ಪಕ್ಕಿದ ಗೂಡು ಕುಳೆ ಬಲೆ ಎದುರೇನ ಮನ್ಪ ಬಲೆ ಚಾಪರ್ಕ ಬನ್ನೋದಿಲ್ಲ. ನಾವು ಚಾಪ ಆಡ್ದಿಲ್ಲ ರಪ್ಪ ಬರ್ಪಿತ್ತೆ. ಕಿವಿಯಲ್ಲಿ ಗೂಡು ದೀಪ ಇದೆ. ಹೌದೌದು, ಕ್ರಿಸ್ಮಸ್ ಗೂಡು ದೀಪ ಬೋಡೋಣ ಕೇಳಲಿ. ಸೂಪರ್ ಸಪೋರ್ಟ್ ಶಾಂತಸಿಸ್ ಮಧ್ಯಾಹ್ನ ಒನಸು ದಾದಿ ಸ್ಪೆಷಲ್ ಒನಸ್ಗೆ ಮಧ್ಯಾಹ್ನ. ನನ್ನದು ಚಾನಲ್ ಇದೆ ಸಂಗೀತ ಅಕ್ಕ ಅವರೇ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಕೊಟ್ಟಿದ್ದೇನಲ್ಲ ಬ್ಲೂ, ನಿಮಗೆ ನೀಲಿ ಕೊಟ್ಟಿದ್ದೇನಲ್ಲವಾ? ಸೂಪರ್ ಸಪೋರ್ಟ್ ಇದ್ದಾರೆ ನಮ್ಮ ರಿಯಲ್ ಗ್ರೂಪ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ಸೀದ ಸಾದ ಗಂಡು ಹೈದ ನಿನ್ನ ನೋಡಿ ಬೆಂಡು ಆದ ಮೊದಲ ಬಾರಿ ತಂಡಿ ಒಡೆದ ನನ್ನ ದೊರೆಸಾನಿ ನೀನೇನೆ ನಿನ್ನ ನನ್ನ ಮನಸ್ಸೀಗ ನಿಂದೇನೆ. ದಾಲ್ ರೈಸ್ ಸಿರೆಗ್ ದಾದೆ ಎಂಕ್ಲೆಗ್ ಉಂದಿ ಕೊದ್ದೆಲ್ ಇನ್ನು ಶುಕ್ರವಾರತೆ ಐಕ್ ತೌತೆ ಕೆಂಬೊಡೆ ಬಕ್ಕ ಬದನೆ ಪುರ ಪಾಡ್ದು ಕೊದ್ದೆಲ್. ರಿಯಾಲಿಟಿ ಸಬ್ಬ SBU ಅಂದ್ರೆ ಎಂತ? ರಾಧವರೇ, ರಾಧಾಶ್ರಾವ್ಯ ಅವರೇ, ಕಾಫಿ ಆಯ್ತಾ ನಿಮ್ಮದು? ಸಾಯಂಕಾಲ ಕಾಫಿ ಕುಡಿತೀರಾ ಅಲ್ಲ ಟೀ ಕುಡಿತೀರಾ? ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ
ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೆ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಟೀ ಕುಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ ಟೀ ಆಯ್ತಾ ನಿಮ್ದು? ಗಿಲ್ಲಿ ಓಂಡಿಯೇ ಸಂಗೀತ ಸಿಸ್ ಓ ಗಿಲ್ಲಿಯೇ ಬೇತೆ ಪೂರ್ವೆ ನಾನು ಗಿಲ್ಲಿ ಓಣಿ ಗಿಲ್ಲಿಯಾ? ಗಿಲ್ಲಿ 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 ಏನ್ ದಬಾಕಿದ್ಯಾ ಇಲ್ಲಿ? ಅವೆಂಜಿನ ಫಸ್ಟ್ ಪದ್ಯ. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕೋ ಸೊಪ್ಪು, ನೀವು ಮಾಡಿ ತಪ್ಪು. ಗಿಲ್ಲಿ 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 ಏನ್ ದಬಾಕಿದ್ಯಾ ಇಲ್ಲಿ? ಹೆಂಗೆ ತಿಳ್ಕ್ಯಾರು ನಾವು ಮಧ್ಯಾಹ್ನಗ. ವಾ ಜಾಲಿ ಜಾಲಿ ಕಿಸೆ ಪೂರ ಖಾಲಿ ಅಂದಿ ರಸದನ್ನ ಜಾಲಿ ಅಣ್ಣ ಕಿಸೆ ಪೂರ ಖಾಲಿ ಅಪ್ಪಡತೆ. ಶಾನ್ಸಿ ಸಪಡಲ್ಲಿದ್ದಾರೆ ಬಲೆ ಚಾ ಬೆಚ್ಚ ಉಂಡು ಎಂಕ್ ಚೌಲಿ ಚಾ ಪಾರ್ದ ಅಭ್ಯಾಸ ಈರು ಒಂಜಿ ಕಪ್ಪು ದೀಲೆ ಯಾನ್ ಚೌಲೇಕ ಬರ್ಪೆ ಎಂಕ್ ಬೆಚ್ಚರ್ ಪುಜಿ ಯಾನ್ ಯಾನ್ ಏಲ ಒಡಲ ಎಂಕ್ ಪೋಂಡ ಬಿನ್ನೇರ್ಲಕ ಪೋಂಡ ಏಲ ಚಾ ಕೊರಿಯಡೆ ಯಾನ್ ಬೊರ್ಚಿ ಬಂದ್ವಿ ಎಂಕ್ ಬೆಚ್ಚ ಚಾ ಬರ್ರೆ ಪುಜಿ ಯಾನಂತ ಚೌಲಿಯೇ ಬರ್ಪಿನಿ ಚಾ ಬೆಚ್ಚ ಚಾನೆ 4 ಸಲ ಲೋಟೆ ಕಂಚಿನ ಚಾ ಹಾಕೋದು ಬರ್ಪಿನಿ ಅಂಚ. ಪ್ರಸಾದ್ ಬ್ರದರ್ ಅಂತ ನಗ್ತಾ ಇದ್ದಾರೆ. ಓಕೆ ರಾಧಾ ಈಗ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ರಿಟರ್ನ್ ಮಾಡಿ ಆಯ್ತಾ. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ. ಸಿಸ್ ಬರೋದು ನಂದಿಯೇ ಎಂಕ್ ಬೆಚ್ಚ ಚಾ ಬರ್ರೆ ಪುಜ್ಜಿ ಎಂಕ್ ಅಭ್ಯಾಸಲಿಜ್ಜಿ ಬೆಚ್ಚ ಚಾ ಬರ್ನೆ ಯಾನೈಕ್ ಇಂಕೊಂತ ಅದ ಚೌಲಿ ಚೌಲಿನತ್ತು ಚೂರು ಒಂಚೂರು ಅಂಚ ಒಯ್ತು ಪರೋಳು ಒಂಜಿ ಗ್ಲಾಸ್ ಬುಡಂದೆ ಒಯ್ತು ಪರೋಳು ಅಂಚ ರಾಯರ ಮಠ ಗುರುವಾರ ಪೋಲೆ ಕಾರ್ಶೀಟ್ ರಾಯರ ಮಠ ಉಂಡು ಗುರುವಾರ ಪೋಲೆ ಆವಿಯೇ ನಿರಂಜನ್ ಬ್ರೋ ಖಂಡಿತ ಖಂಡಿತ. ಮೌನ ಆಗಿದೆಯಾ ಮೇಡಮ್ ನಿಮ್ದು? ನಂದು ಆಫ್ ಮೌನ ಆದದ್ದು ರಾಧಶ್ರಾವಿ ಅವರೇ, ನಂದು ಆಫ್ ಮೌನ ಆಗಿದೆ, ಫುಲ್ ಆಗಲಿಲ್ಲ. ಸೂಪರ್ ಅಂತ ಹೇಳಿದೆ ನಿರಂಜನ್ ಅವರು. ಚಕ್ಕುಲಿ ಪ್ರೀತಿ ಸತೀಶ್ ಆರ್ನ ಎಲ್ಲರೂ ನಂದಂದು ಅವ ಜಾಲಿ ಚಕ್ಕುಲ್ದ ಕತೆ ಒಬ್ಬ ಪ್ರಸ್ತುತ ಏಪಲೈ ಉಪ್ಪಳಲ್ಲಿ ಚಕ್ಕುಲಿದರೆ ಕತೆ ಅವಳು ಸೂಪರ್ ಸೌಂಡಲ್ಲಿದ್ದಾರೆ. ತುಳುನಾಡ ಅಜ್ಜಯ್ಯ ಅಂತ ಅದು ಕೊರಗಜ್ಜ ಅಲ್ಲ. ತುಳುವನಾಡ ಧರ್ಮ ತೊಡರು ದೈವ ಕೊರಗಜ್ಜ, ಪಂಚಬಣ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ, ಕೊರಗತನಿಯ ಬಾನದೇವರೇ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಬಾನದೇವರೇ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ, ಕೊರಗತನಿಯ. ಶಾಂತಿ ಸಪೋರ್ಟ್ ರುಲ್ಲೇರು ಕೋಲ್ಡ್ ಚಾ ಪರ್ಲೆ ಕೋಲ್ಡ್ ಚಾ ಆಪುಜಿ ಬೆಚ್ಚನ ನಮನೆ ಚೌಲಿ ಮಲ್ತದ ಪರೋಡು ಬೆಚ್ಚ ಚಾನ ಚೌಲಿ ಮಲ್ತ ಒಂದು 4 ಸಲ ಲೋಟೆಗೆ ಹಾಕುದು ಪಟ್ಟಿನಿ ಅಂಚ. ಶಾಂತಿ ಸಪೋರ್ಟ್ ರುಲ್ಲೇರು ಮೌನ ಆಗಿದೆಯಾ ಮ್ಯಾಮ್? ಮೌನ ಮೌನ ಆಗಲಿಲ್ಲ, ಮೌನ ಆಗಿದೆಯಾ? ಮೌನ ಅಂದರೆ ಫುಲ್ ಮೌನ ಆಗಲಿಲ್ಲ, ಹಾಫ್ ಮೌನ 3000 ಆಗಿ ಅಪ್ಲೈಗೆ ಬಟನ್ ಬರ್ತದೆ ನಮಗೆ 3000 ವಾಚ್ ಅವರ್ ಆದರೆ. ಆಗ ನಾನು ಅಪ್ಲೈ ಕೊಟ್ಟಿದ್ದೇನೆ, ಹಾಗೆ ನನಗೆ ಹಾಫ್ ಮೌನ ಆಗಿದೆ, ಇನ್ನು 1000 ಆಗಬೇಕು ಫುಲ್ ಆಗಲಿಕ್ಕೆ. ಆವೇದು ಸಂಗೀತಕ್ಕ ಕೋಲ್ಡ್ ಚಾ ಪರೋಲಿ ಅತ್ತಿ ಅವು ಟೇಸ್ಟ್ ಬೇತೆ ಅವು ನಿಕ್ಲೆ ಗೊತ್ತು ಜವು ಶಾಂತ ಸಿಸ್ ಯಾನ್ ಬರ್ಪಿರತ್ತು ನಿಕ್ಲೆಂಗ್ ನೆರ್ಪಾರು ಶಾಂತ ಸಿಸ್ ಸಪೋರ್ಟ್ ಒಂದು ನಮಸ್ಕಾರ ಕೊರಗಜ್ಜನ ಪದ್ಯಗತೆ ಅಂದ್ ಇನಿ ಒಂಜಿ ಭೋಜನ ಪೋಯಿನ 25 ಬಗ್ಗೆ ಇತ್ತು ಕಾಯಿ ಹೋಳಿಗೆ 4 ಓ ದೇವರೇ ಯಾನ್ ಬೈದೋಡು ಯಾನೊಂಜಿ ವಿಡಿಯೋನೆ ಮಲ್ತು ಪಾರ್ದು ಆಯ್ತಾ 25 ಬಗ್ಗೆ ಪಂಡ ಕುಸಲ ಪೋಯ್ ನಂಗೆ 20 ನಿಮಿಷದ ವಿಡಿಯೋ ಬೈದ ಇಟ್ಟೆಲ್ಲ ಶೇ ಆಫ್ ಆಗಿಲ್ಲ, ಫುಲ್ ಆಗಿಲ್ಲ ನಮ್ಮದು ಮೇಡಮ್. ಆಗ್ತದೆ ರಾಧಶ್ರಾವ್ಯರು ಪ್ರಯತ್ನ ಪಡ್ಬೇಕು, ನಾವು ಕೂಡ ತುಂಬ ಪ್ರಯತ್ನ ಪಡ್ತೇವೆ. ನೀವು ಲೈವ್ ಮಾಡಿದರೆ ಖಂಡಿತ ಆಗ್ತದೆ ಅಲ್ಲ. ಲೈವ್ ಮಾಡಿದರೆ ಸ್ವಲ್ಪ WH ಆ್ಯಡ್ ಆಗ್ತದೆ ನಮಗೆ. ನಾವು ಕೂಡ ಫಸ್ಟಿಗೆ ಗೊತ್ತಿರಲಿಲ್ಲ, ಮತ್ತೆ ನಮಗೆ ಗೊತ್ತಾದದ್ದು ಲೈವ್ ಮಾಡಿದರೆ ಸ್ವಲ್ಪ ಆ್ಯಡ್ ಆಗ್ತದೆ ಅಂತ. ಶಾಂತಿ ಸಪೋರ್ಟ್ ಬಸವರಾಜ್ ಓಕೆ ಅಂತ ಹೇಳ್ತಾ ಇದ್ದಾರೆ. ಕಿರಣ್ ಅವರು ಶಾಂತ ಸಿಸ್ ಹಾಯ್ ಹೆಲೋ ನಮಸ್ತೆ ಹೇಗಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ. ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಕಿರಣ್ ಬ್ರೋ. ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳಿದೆ, ಹೌದೌದು ಲೈಕ್ ಕೊಡಿ. ಹಾಯ್ ಕಿರಣ್ ಬ್ರೋ ಅಂತ ಹೇಳ್ತೇನೆ. ನಾನು ಮಗನ್ YT ಆಫೀಸ್ ಓಲ್ ಉಂಟು ಸಂಗೀತಕ್ಕ ಓಲ್ ಮಲ್ಪುನು ಪ್ರಸಾದ್ ಬ್ರೋ. YT ಆಫೀಸ್ ಓಲ್ ಮಲ್ಪುನ್ ಪಲ್ಲೆ ಮಾತೆಲ್ಲ ಪೋತಿರು YT ಆಫೀಸ್ ಮಾಡ್ನಾಗ್ಲಿ ಏರ್ಲಿಜ್ಜೇರು ಇದು ಯಾನು ಈರು ಮಾತ್ರ ನಮ್ಮ 2 ಜನದ ಆಗ ಅಲ್ಪುನು YT ಆಫೀಸ್ ಓಲ್ ಜಾಗ ನಾನು ಸಂಗೀತ ಸಿಸ್ ಎಂಕದಾಯೇ ಕೂಲಿ ಅವನು ಎಂಕದಾಯೇ ಕೂಲಿ ಅವನು ಪ್ರಸಾದನ್ನ
ಅತ್ತ ಕಿರಣ್ ಬ್ರೋ ಎಂಕ್ ದಾಯಿ ಕೂಲಿ ಅವ್ನು ಇಂಚಾತನ ಹಿಂಗೆ ಬರ್ಪು ಜೋ ಬರ್ತಾರೆ. ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ ನೋಡಿ ರಾಧಾ ಶ್ರಾವ್ಯ ಅವರಿದ್ದಾರಲ್ಲ ಅವರಿಗೆ ಕನೆಕ್ಟ್ ಆಗೈತೆ ಎಲ್ಲ ಕನೆಕ್ಟ್ ಆಗಲಿಲ್ಲ. ಐವ ಬಗೆ ಇಪ್ಪುಂಡು ಮಲ್ಲ ಫಂಕ್ಷನ್ ಐವ ಬಗೆ ಇಪ್ಪುಂಡು ಮಲ್ಲ ಫಂಕ್ಷನ್ ಉಂಡ ಅಂಜನ ಐವ ಬಗೆ ಎತ್ತಿನ 5 ನಿಮಿಷದ 5 ನಿಮಿಷದ ಮಲ್ದೊಲಿ ಆತ ವಿಡಿಯೋ ಲೈವ್ ಮಾಡ್ತಾ ಇದ್ದೀನಿ ಮೇಡಮ್. ಸಪೋರ್ಟ್ ಮಾಡೋಕ್ಕೆ ನೀವು ಬರಲ್ಲ, ಯಾರು ಬರಲ್ಲ. ರಾಧಾಶ್ರಾವ್ಯ ಅವರು ಎಷ್ಟು ಗಂಟೆಗೆ ಹೇಳಿ ನಿಮ್ಮದು ಲೈವ್? ಮತ್ತೆ ಏನು ಗೊತ್ತಾ, ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ ಆಯ್ತಾ, ರೀಸೆಂಟ್ ವೀಡಿಯೋಗೊಂದು ಕಮೆಂಟ್ ಹಾಕಿ, ಮತ್ತೆ ಎಷ್ಟು ಗಂಟೆ ಅಂತ ಹೇಳಿ ನಾನು ಹುಡುಕಿ ಬರ್ತೇನೆ. ವೀಡಿಯೋಗೊಂದು ಕಮೆಂಟ್ ಹಾಕಿ ಮತ್ತೆ ಎಷ್ಟು ಗಂಟೆಗೆ ಅಂತ ಹೇಳಿ ಆಯ್ತಾ ರಾಧಾಶ್ರಾವ್ಯ ಅವರೇ. ಫಸ್ಟಿಗೆ 6 ಜನ ಬರುವುದಿಲ್ಲ ಶ್ರಾವ್ಯ ಅವರೇ. ಫಸ್ಟಿಗೆ ನಾವು ಕೂಡ ಆಗಿವೆ, 6 ಜನ ಬರೋದಿಲ್ಲ. ದಿನಾಲು ಜನ ಬರಲಿದ್ದು ಪರವಾಗಿಲ್ಲ, ದಿನಾಲು ನಾವು ದಿನಾಲು ಎಷ್ಟು ಟೈಮ್ಗೆ ಮಾಡ್ತೇವಲ್ಲ ಅಷ್ಟು ಟೈಮ್ಗೆ ಬರಬೇಕು, ಬಂದು ದಿನಾಲು ಮಾಡಬೇಕು. ಮತ್ತು ಯಾವಾಗಲಾದರೂ ಒಂದು ದಿನ ಖಂಡಿತ ಜನ ಬರ್ತಾರೆ. ನಮ್ಮ 2 ಜನ ಬಾಜನ ದಿಕ್ಕ ನಮ್ಮ ಅವೇ ಮಲ್ಪುಳದಿತ್ತೆ ಬಾಜನ ದಿಕ್ಕು ನಿಂಬುಳು. ಅಯ್ಯೋ ದೇವರು. ಸಂಗೀತ ಸಿಸ್ ದಾಯಕೂಲೆ ಅವಳು ಹೆಂಗೆ ಗೊತ್ತಾಪಜಿ ಕಿರಣ್ ಬ್ರೋ ದಾಯಕೂಲೆ ಅವಳು ಅಂಚ ಇವೇ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಹೌದೌದು ಎಲ್ಲ ಹೋದ್ರಾ 0 ಅಲ್ಲಿದೆ ಲೈವ್ಗೆ. ಹೌದು ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಸುಮಾ ಸಿಸ್ ಬರ್ತೀರಾ? ಹಾಯ್ ಸುಮಾ ಸಿಸ್, ವೆಲ್ಕಮ್. ಸುಮಾ ಸಿಸ್ ಚಾಪರಿಯರ ಬಯ್ಯದ ಇರು ಕಷಾಯ ಪರ್ಪಿನತೆ. ಥ್ಯಾಂಕ್ ಯು ಕಿರಣ್ ಬ್ರೋ. ದಾನಿ ಇಲ್ಲ ಸೊಡ್ಡು ತಿರ್ಗಿನಿ ಅವ್ವೆ ಕೇನಿ ಆನಿ ಎಕ್ಕಡ ದಿಂಚಿ ಎಂಗ ಕೂಲೆ ಅವನಿ ದೈವಡ ಆತಂಡು ಕಿರಣ್ ಬ್ರೋ ನಾ ಪನೊಂದುಲ್ಲೇರು ಬಾಯಿ ವರ್ತ ಯಾನು ಏನೇನೋ ಓದು ನೀ ಶಾಂತ ಸಿಸ್ ಬೈಯಾಗ ಬೈದಿನತ್ತೆ ಯಾನಕ್ಕೆ ಏನೇನೋ ಓದು ಬಾಯಿ ವರ್ತ ಆತಂಡ ಕಿರಣ್ ಬ್ರೋ ನಾವು ಎಂಗುಳ್ಕೇನು ಏರಿಯಲ್ ಏಟಿ ಗ್ರೂಪ್ ಅವರು ಸೂಪರ್ ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಗ್ರೂಪ್ ಅವರೇ, ಥ್ಯಾಂಕ್ ಯು. ಆಯ್ ಸೋಸಿಸ್ ಅಂತ ಹೇಳಿದ್ರೆ ಶಾಂತಿಸಿ ಎನ್ನಲ್ಲ ಪಲ್ಲೆ ಸಂಗೀತಕ್ಕ ಸುಮ್ಮಕ್ಕನ ಬೀಡಿ ಮಾತ್ರ ಸೂಪರ್ ಅಂದಿಯೇ. ಸುಮಸಿಸ್ ಬೀಡಿ ಕಟ್ಟಿಯಾರಾ? ವಿಲಾಸಿನಿ ಸಿಸ್ ಬಂದರು. ಹಾಯ್ ವಿಲಾಸಿನಿ ಸಿಸ್, ವೆಲ್ಕಮ್. ಇವತ್ತು ಬೆಳಿಗ್ಗೆ ಬರಲಿಕ್ಕೆ ಆಗಲಿಲ್ಲ ವಿಲಾಸಿನಿ ಸಿಸ್, ಹಾಗೆ ಸ್ವಲ್ಪ ಟೈಮ್ ಉಂಟು. ಈಗ 5:15 ಇಲ್ಲಿ ಮೈಕ್ ಇಡ್ತಾರೆ, ಆಗ ಮಾತ್ರ ಎಂಡ್ ಮಾಡ್ತೇನೆ, ಅಷ್ಟರೊಳಗೆ ಮಾಡ್ತೇನೆ ಲೈವ್. ಶಾಂತಕ್ಕವನ ಅಂದಿಯೇ ಸುಮಸಿಸ್ ಶಾಂತಕ್ಕ ಬನದಲ್ಲೇರು ದಾದ ಸಿಸ್ ಅಂದಿಯೇ ಸಿಸ್ ದಾದ ಗೊತ್ತಿನ ಶಾಂತಿಸಿ ಯಾನಿದು ಮುಸುಟು ಹೊಡೆದಾತಿನ ಬರ್ತಾರೆ ಯಾರು ದೈ ಹೊಡವನ್ನು ಓದೋದಲ್ಲಿ. ವಿಲಾಸಿನಿ ಸಿಸ್ ನಿಮ್ಮದು ಕಾಫಿ ಆಯಿತಾ ಸಾಯಂಕಾಲದ್ದು? ಪ್ರಸಾದ್ ಅವರು ಸಪೋರ್ಟಲ್ಲಿದ್ದಾರೆ. ಪ್ರಸಾದ್ ಅಂತ ನಮಸ್ತೆ ಮಾಡ್ತಾ ಇದ್ದಾರೆ ಸುಮಸಿಸ್ ಅವರು. ಭಜನೆ ಪನೋಡ ಭಜನದ ಬುಕ್ಕು ಬಾರೆ ಸಖಿ ಪೊಗುಮರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಬಹಳ ದೂರು ಮಾಡಿದಾಯಿತು, 3 ನಿಮಿಷ ಅವನ ಮರೆಯಲಾಗದಾಯಿತು, ಬೀರುತ್ತಿರುವ ಮೋಹಜಾಲ ಸಡಲದಾಯಿತು. ಬಾರೆ ಸಖಿ ಪೊಗುಮರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಸಂಗೀತ ಸಿಸ್ ಕೂಡ ಮೋನೆ ವರ್ದಾತನು ಬನೊಂದುಲ್ಲೇರು 15 ನಾಡು ಬೀಡಿ ಕಟ್ಟಿ ಯಾನು 1 ತಿಂಗಳಾಂಡಿಯೇ 1 ತಿಂಗಳಾಂಡು ಬೀಡಿ ಕಟ್ಟದೆ ಬೀಡಿದ ಕಮ್ಮಿನ ಕಾರೇ ತಿರ್ತಿಜಿ ಪೋಪಿನಡೆ ಪೂರ ಪೋಂದುಲೆ ಎಂಕು ಬೇರೆ ಹೆಚ್ಚು ಕುಲ್ಲೇರಾಪು ಜಂಚಂ ಒಂದೊಂದು ಲೈವ್ ಮಲ್ಪಡೆ ಮಾರಿ ವಾಂಗೋಡು. ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಪುರಾಣ ಕತೆ ಓದ್ದೆ ಕತೆ ಪಲ್ನೆ ಬನದು ಕತೆ ಓಲಿತ್ತೆ ಪನ್ಪಿನಿ ಇತ್ತೆ ಕತೆ ಬಲ್ರೆ ಅಪ್ಪುಜಿ ಕತೆ ಕೊಂಜಿ ವೀಡಿಯೋ ಮಲ್ಪಡಪ್ಪ ಕತೆ ಬಂದ್ರೆ ಬೀಡಿಗೆ ಸ್ಟ್ರೈಕ್ ಸುಮಸಿಸ್ ಅಂದೆ ಸ್ಟ್ರೈಕೆ ಎಂಗಲ್ ಪೋಯ್ಜಿನ ಸ್ಟ್ರೈಕೆ ಅವಳು ಬಟ್ರೆ ಅಡ್ಡ ಬೂರಿಯ ಪನೊಂದುಲ್ಲೇರು ಏರು ಬಟ್ರಿ ಬರ್ತೇರು ಬಟ್ರಿ ಏರುಲ್ಲೇರು
ಅಂದಿ ಶಾಂತಕ್ಕ ಪನಂದರೆ ಸೂಪರ್ ಪನಂದರೆ ಶಾನ್ಸಿ ಸೂಪರ್ ಪನಂದರೆ ನಿಶಾಂತ್ ಬಿರುವದೆ ಎನ್ನ ದೊಡ್ಡ ನೆರೊಂದುಲ್ಲೇರು ಅವು ಏರಿ ಕಲ್ಕೊಂಡು ಬಂದು ಯೋ ದೇವ್ರು ಈರ್ನ ದೊಡ್ಡ ನಲ್ಪ ಎದುರು ಕಂತು ಕುಲ್ಲಲೆಗಿತ್ತೆ ಮೊಬೈಲ್ ಎದುರು ದೊಡ್ಡನ ಕಂತು ಕುಲ್ಲಲೆ ಯಾನ್ ಪಾತಿರ್ವೆ ದೊಡ್ಡ ಗೋಪದ್ಯ ಬೋಡಿ ಕೇಳನೆ ಎಕ್ಕಸಕ ಬೋಡ ಕೇಳಲೆ ಓಪದ್ಯ ದೊಡ್ಡ ಬೋಡಿ ಕೇಳನೆ ಅಲ್ಲ ದುಂಬದ ಪದ್ಯ ಪುರ ಇತ್ತನ ಕೇಂದ್ರ ಬಲ್ಲೆ ಯಾನ್ ಪನ್ಪೆತ್ತೆ ದೊಡ್ಡ ಲೆಪ್ಲಿತುಕ ದೊಡ್ಡ ಓಲಾರ್ ಬಲಿ ದೊಡ್ಡವರ ಸುಮಸಿಸ್ತಿ ಎಲ್ತಂದು ಶಾನ್ಸಿಸ್ತಿ ಎಲ್ತಂದು ಯಾನ್ ದೇವರ ಈರ್ ಭಟ್ರ ಓ ಅಂದಿ ಗೊತ್ತುಂಚಿ ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ ನಿಶಾಂತ್ ತೆಲ್ಪಿರು ಓಲೇರಿ ದೊಡ್ಡ ಲೆಪ್ಲಿ ದೊಡ್ಡಡೆ ಯಾನ್ ಪಾತಿರ್ವೆ ಸೂಪರ್ ಪಣದಲ್ಲಿರು ಹೇಳು ಪಣದಲ್ಲಿರು ಹೇಳ್ಬೇಕಾ ಖಂಡಿತ ಹೇಳ್ತೇನೆ ಎಕ್ಕಸಕಾವೇನ್ ಎಕ್ಕಸಕ್ಕಲ ಅಕ್ಕ ಪಡೆದು ಲೆಪ್ಪು ನಕುಲು ಬತ್ತಿರಿತ್ತಲ ಎಕ್ಕಸಕ್ಕಲ ಓ ರಾಮ ಓದುಮಾ ರಾಮಧೂಮ ತೋಮ ಏರುವು ಔಲೆ ಏರುವುಲ್ಲಿರಿಯ ಮಲ್ಲ ಮಲ್ಲ ಬೊಂಡ ಕೆತ್ತದು ಕೊರ್ಲಿಯ ಆತಿಥ್ಯ ಶೇಂಕುಡ್ ಭಟ್ರು ಶೆಟ್ಟಿ ಏರಂದು ಗೊತ್ತಾಪುಜಿಗೆ ಅಂದಿ ಅವತ್ತು ಐಡಿ ಬರ್ತದೆ ಏರಿಂದೇ ಗೊತ್ತಾಪು ಜಂಕ್ ಶಾನ್ಸಿ ಸೂಪರ್ ಬರೋದಲ್ಲಿ ಥ್ಯಾಂಕ್ ಯು ಲೈವಿಗೆ ಬಂದವರೆಲ್ಲ ಲೈಕ್ ಕೊಡಿ ಆಯ್ತಾ ಟ್ಯೂಸ್ಡೇ ಪೂರ ಬಂದಿಗೆ ಅಂದೀರ್ ಬಂದರ್ ಮುರಲ್ಲ ಬಂಡರಿ ಎಂಕ್ ದಾಯಂದು ನನಲ ಗೊತ್ತಾಯ್ತು ನಾನು ಏಡಲೆ ಕೇಂಡಲೆ ಪೋಯ್ಜಿ ಮಾರ್ರೆ ರಾಜೇಶ್ ಅಣ್ಣ ಬರುವಿರು ಉಳ್ಳೇರ ರಾಜೇಶ್ ಅಣ್ಣ ಆರು ಉಳ್ಳೇರು ಬೊಂಡ ಎಲ್ಪರ್ಪೈ ಅಂದಿ ಬೊಂಡಗೆ ಜಾಸ್ತಿ ಆಯ್ನತೆ ಅವಿ ರಾಮದು ಸೋಮ ಬೊಂಡಕ್ಕಂತ ಕೊರ್ಲೆ ಆಗ್ಬಿರತ್ತೆ ಅಂಚೆ ಜಾಸ್ತಿ ಆಡ್ತವ ಜೋಡು ಬೊಂಡಗೆ ಎಲ್ಪರ್ಪೈ ಜಿಲ್ಲಲ್ಲ ಬರ್ಪೆ ಬಟ್ರೆ ಪನೊಂದುಲ್ಲೇರು ದಾಯೆ ಬಂದು ಅವಿ ಅಲ್ಲಕೇನು ದಾಯೆ ಬಂದು ನಿಶಾಂತ್ ಸಲೂನು ಬಂದಿಗೆ ಈ ನಿಶಾಂತ್ ಐತಿಡಿಟ್ಲ ಬಂದು ಸಲೂನ್ ಬಂದಿಗೆ ವಿಲಾಸಿನಿ ಸಿಸ್ ನಿಮ್ದು ಕಾಫಿ ಆಯ್ತಾ ಮ್ಯೂಟಲ್ಲಿ ಇದ್ದೀರಾ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಎಬ್ಬ ಬಂದಿಲ್ಲ ಅಂದಿಗೆ ಈ ನಿಶಾಂತ್ ನೈಟ್ ಇಡಿಟ್ಲ ಕಾಮಿಡಿಗೆ ಯಾನ್ ಸತ್ಯ ಅಂದಿನಿ ತೇಡಲ ಕೇರಳ ಅಂದಿನಿ ಎಂಕ ಮುರಾನಿಯ ನೆನಪಿಂಚಿ ಹೇಳಲ್ಲ ಕೇಳೋಣ ಎಂಕ ಹಾಕುದು ಬೇರು ಮಾತ್ರ ಮೊಲೆದಾದ ಸುರಾತಿನ ಬಂದು ಮನೊಂದು ನಿಶಾಂತ್ ಹೇಳ್ತೊಂದಲ್ಲೇರು ಓಲ್ಲೇರು ದೊಡ್ಡ ಓಲ್ಲೇರು ತುಕ ದೊಡ್ಡ ಅಂತ ಪಲ್ಯವರ ಜ್ಯೋತಿಸಿಸ್ ಬರ್ತಾರೆ ಎಂಚ ಉಲ್ಲಾರಿ ಯಾನು ಹುಷಾರುಲಿ ಜ್ಯೋತಿಸಿಸ್ ಲೈವ್ ಮಲ್ತಿದ್ದಾರೆ ಜ್ಯೋತಿಸಿಸ್ ಕಾಣ ಚೂರು कृष्का गाना सुने गाना कृष्का गाना वो हाँ वो सुना वो प्यार की एक कहानी हो एक का लड़का एक का लड़की दीवानी अवेला संपोर बंद्रो ओ सुरक्कलदार अंदंद यान सुरक्कलदार ಹೇಳ್ತಾರ ಪಲ್ಲೆ ಜ್ಯೋತಿಸ್ ಲೈಕ್ ಡನ್ ಬರೋದಿಲ್ಲ ಥ್ಯಾಂಕ್ ಯು ಜ್ಯೋತಿಸ್ ಥ್ಯಾಂಕ್ ಯು ಒನ ಸಾಂಡಿ ಆಂಡಿ ಒನ ಸಾಂಡಿ ಚಾಂಡು ಇರ್ನಾಂಡೆ ಇತ್ತೆ ಮಂಗೆ ತಿನ್ಪುನ ಬೊಂಡ ಅಂಚ ಒಂತೆ ಇಪ್ಪುನ ಬೊಂಡ ರೇಟ್ ಜಾಸ್ತಿ ಅಂದಿ ಮಂಗೆ ತಿನ್ಪುನ ಐಕೆ ತೋಜೋಡು ರೇಟ್ ಜಾಸ್ತಿ ಆತೀನಿ ಅಲ್ಪರ್ಪಾಯಿ ಕನ್ನಡ ವಿಲಾಸಿನಿ ಸಪೋರ್ಟಲ್ಲಿದ್ದಾರೆ ಅತ್ತಿ ಪನೊಂದುಲ್ಲೇರು ಬಾಕಿ ಹೆಂಚಿನಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಈರ್ನಕ್ಕೆ ಬಿಟ್ಟು ಲ್ಯಾಂಪು ನೇಲು ನಂದಂದು ಲ್ಯಾಂಪ್ ಅವು ಯೂಟ್ಯೂಬ್ ಸರ್ಚ್ ಮಾಡಿದ್ದಾರೆ ಇಜ್ಜಿ ಒಯ್ಕಲ ಪುಡ್ಸೋದು ಇಜ್ಜಿ ಮೂಲು ವಾವ್ ಬರೋದಿಲ್ಲ ದಾದಾಡಿ ವಾವ್ ಜ್ಯೋತಿಸಿಸ್ ದಾದಾಡು ಅಂದು ಸುಮಸಿಸ್ ರೇಟ್ ಮೂಲ ಜಾಸ್ತಿ ಅಂದಿಯೇ ಸುಮದೇವರೇ ಲೈವ್ ಇಜ್ಜೆಕೇನೊಂದುಲ್ಲೇರು ಲೈವ್ ಏತು ಗಂಟೆ ಸುಮಸಿಸ್ 4 ಗಂಟೆಗ ಹಾಯ್ ಶಾಂತ ಸಿಸ್ ಬರೋದು ಈವ್ನಿಂಗ್ ಲೈವ್ ಸಿಸ್ ಅಂದಿಯೇ ಕೇಶವ್ ಬ್ರೋ ಕಾಣೆ ಬರ್ರೆ ಆಯ್ಜಿ ಚೂರು ಕ್ಯಾಟ್ರಿಂಗ್ದ ಬೇಲೆ ಇತ್ತಂಡ ಅಂಚ ಬರ್ರೆ ಆಯ್ಜಿ ಇತ್ತೆ ಬರ್ತೀನಿ ಲೈವ್ಗು ಅಂದು ಶಾಂತಕ್ಕ ಬಂದುಲ್ಲೇರು ಸುಮಸಿಸ್ ಮುರಣಿ ಕಡೆಬಿಸ್ತಾನಾಗ ಪೋತಾರ ಕಡೆಬಿಸ್ತಾನ ಪೋತು ಜಾನು ಮುರಣಿ ಓಡಿಪೋತಿ ನಾನು ಮುರಣಿ ಆಟ ಪೋತೆ ಅದಕ್ಕೆ ತಿಬ್ಬರ್ ಜಾತ್ರೆ ಪೋತೆ ಬಕ್ಕ ಓಡೆ ಕಡೆಬಿಸ್ತಾನವು ಲೈವ್ ಉಂಡು ಬಟ್ರೆ ಪನೊಂದುಲ್ಲೇರು ಈವ್ನಿಂಗ್ ಲೈವ್ ಮಲ್ಪರ ಸಿಸ್ ಇಜ್ಜಿಯೇ ಕಾಣೆ ಬೈಜ್ಜಿಯೇ ಕಾಂಡೆ ಬಜ್ಜಿ ನನ್ನ ಹತ್ರ 2 ಟೈಮ್ ಮಲ್ಪೊಡ ಅಂತುಪ್ಪಿನಿ ದಾಯ ಬಣ ಆವುಳತೆ ಬೇಗ ಎಲ್ಲೆ ಕೋಲಾತೆ ಪೋಯರೆಜ್ಜಿ ಇಜ್ಜಿ ಎಂಕಲ್ ಪೋಪುಜೆ ಅಡೆ ಪೋಪುಜ ಹಸ್ಬೆಂಡ್ಗೆ ಪೋಯರಂಡ್ಗೆ ಅಕಲ್ ಏನ ಫ್ರೆಂಡ್ ಲೈದೇರಿಗೆ ಯಾನು ಪೋಪಿನ ಬಾರಿ ಕಮ್ಮಿ ಕುಲಡೆ ಅಂಚಿ ಪೋಪಿನಿ
ಸುಮಸಿ ಸಪೋರ್ಟ್ ಉಳ್ಳೇರು ಥ್ಯಾಂಕ್ ಯು ಕೇಶವಣ್ಣ ಪನ ಹಿರೇ ಗೌಜಿಯ ನಿಶಾಂತ್ ಲೇ ಪೂಜೇರ್ ನಿಶಾಂತ್ ಬಕ ಬಂದ್ ಬಂದು ಎಂಗುಲಲ್ಲ ಬತ್ತಡ ಆಯ್ ಜ್ಯೋತಿ ಸಿಸ್ ಮಾಡೋದಿಲ್ಲ ಶಾಂತಿ ಸಿಸ್ ಆಯ್ ಸುಮ ಸಿಸ್ ಮಾಡೋದಿಲ್ಲ ಜ್ಯೋತಿ ಸಿಸ್ ಆಯ್ ಸುಮಕ್ಕ ಸೊಲ್ಮೇಲೆ ಪನಂದ್ರೆ ಲೈಕ್ ಕೊಡಿ ಪನಂದ್ರೆ ಅಂದಂದ್ರೆ ಲೈಕ್ ಕೊಡ್ಲಿ ಫಸ್ಟ್ ಲೈಕ್ ಕೊಡಿ ಆಯ್ತಾ ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಕಾಂಡೆದ ಟ್ರಿಪ್ ಕ್ಯಾನ್ಸಲ್ ಅಂಚ ಬಯ್ಯಡ ಅಂದೆ ಕಾಂಡೆದ ಟ್ರಿಪ್ ಕ್ಯಾನ್ಸಲ್ ಆಯ್ತು ಮೋಡ ಕವಿದ ವಾತಾವರಣ ಇತ್ತನ ಅಂಚ ಟ್ರಿಪ್ ಕ್ಯಾನ್ಸಲ್ ಆಯ್ತು ನಿತ್ಯ ಚೂರು ಸರಿಯಾದ ವಾತಾವರಣ ಎನ್ನ ಊರು ಹತ್ತು ಎನ್ನ ಆಂಟಿನೇ ಇಲ್ಲಲ್ಪ ಓ ಇನ್ನವ್ರ ಹತ್ತ ಮಲ್ಲೆ ಜಂಜನ ಪೋರುಂಡು ಒನಸು ಗತಿ ನಿಶಾಂತ್ ಅಂಚ ನಿನಗೆ ಗೌಜುಂಡು ಇನಿ ಎಲ್ಲತೆ ಜ್ಯೋತಿ ಸಿಸ್ ಸಪೋರ್ಟ್ ಉರ್ಲೆ ಜ್ಯೋತಿ ಸಿಸ್ ಬಂದ ಸುಮ ಸಿಸ್ ಲೆತ್ತೊಂದು ಸಿಸ್ ಪನದುಲ್ಲೆ ಅಂದಿ ಒನಸು ಕಾಣ ಬರ್ರೆ ಲೆಪ್ಪೇರ ಅಂದಕ್ಕೆ ಇನ್ನು ಕೊಂಚ ವಿಡಿಯೋ ಅಲ್ಪಲೈತೆ ಅಯ್ಯೋ ದೇವ್ರ ಆರು ಇಲ್ಲ ಹತ್ತಿಗೆ ಆಂಟಿ ಇಲ್ಲಿಗೆ ಅಯ್ಯೋ ದೇವ ಜ್ಯೋತಿ ಸಿಸ್ ಸಪೋರ್ಟ್ ಉರ್ಲೆ ಥ್ಯಾಂಕ್ ಯು ಎನ್ನಿದೆ ಕೋಗಿನೆಯು ಮೊಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ ಏಕೋ ಏನೋ ಕಾಣೆ ನಾನು ಎದುರಲ್ಲಿ ನೀಡಿರಲು ಮನದಲ್ಲಿ ಸಂತೋಷದ ಹೊನಲು ಹರಿಯಲು ಕಾಣುತ್ತ ನಿನ್ನಂದ ಕಾಣದ ಆನಂದ ಹೊಸ ಹೊಸ ಬಯಕೆಯು ನಿನ್ನಿಂದ ಹೇ ಎನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನೆ ತಂದೆ నిశాంత్ తెలిపారు ఒక జ్యోతిష్ సపోర్ట్ లేరు జ్యోతిష్ తెలుతుంది లేరు జ్యోతిష్ నా హస్బెండ్ నువ్వు పాడదేరు కాండే నువ్వు పాడదేరే అంది జ్యోతిష్ ಕೆವಿನ ಸೂಪರ್ ಮಾಡಿದೆ ಥ್ಯಾಂಕ್ ಯು ಸುಮ ಸಿಸ್ ಥ್ಯಾಂಕ್ ಯು ಸೋ ಮಚ್ ಶಾಂತ ಸಿಸ್ తెలుతుందిలేరు విలాసిని సిస్ సపోర్టಲ್ಲಿದ್ದಾರೆ ಥ್ಯಾಂಕ್ ಯು ವಿಲಾಸಿನಿ ಸಿಸ್ అందుకే శాంతక్క ఎక్కడ పనొందిత్తేరు పనొందులేరు శాంత సిస్ యాన పన్ని పాడలే పన్ని ఓ ఆరు పాడలే పన్ని ఏకారు పాడి రంది బకదాద నమనమని పాడు నది నమనమని పాడు నాపుల తుప్పి నది ఆరు పాడే పన్ని ఆరు పాడి బకదాద అందే జ్యోతిష్ పనొందులేరు బొడిది పన్నాక పాడుడైతే జ్యోతిష్ ఇచ్చిన ఒక్క కేంటండు ఉందాక లైవ్ అయ్యాక దాయి పాడదు జరందు కాసు నువ్వు దవ్వే కాసు నువ్వు తీరుదాదని తిందారు వేత నువ్వు దుండా ಅಯ್ಯೋ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಏನ ಪಾಡಿಜಿರು ಬೊಕ್ಕ ದಾದ ಮಾಡ್ಬಿಡ ಅಂದಿ ನನ್ನ ನಮ್ಮನ ಮನೆ ಪಾಡು ಅಪ್ಪಣ ಅಂದಿ ಅರಳ ಹುಣ್ಣಿಮೆ ನೀ ಅರಳು ಮರಳು ಮಾಡೋ ಹುಣ್ಣಿಮೆ ಅರಳು ಹುಣ್ಣಿಮೆ ನೀ ಕನಸು ಹೀರಿ ಹಾಡೋ ಹುಣ್ಣಿಮೆ ಅವು 100 ಹತ್ತು ಮನದುಲ್ಲೆ 90 ಪಡ್ನ 100 ಪಂಡೇರು ಈಲ ಪಲ್ಲೆ ಸಿಸ್ ಯಾಲ ಬಂತೆ ನಾಳೆ ಬಂತೆ ಕೊಂಚ 90 100 ಪಾಡಲೆ ಬಂತೆ ಅಯ್ಯೋ ದೇವ್ರ ಯಾರು ಪಂಡ ಅದೇ 90 ಪಾಡಲೆ ಬಂಡ ಯಾನ್ ಮುಟ್ಟು ಜನ ಗೊತ್ತು ಮಾರಿದೆ 90 ಅಂಚ ಬಂದ್ಪೇರು ಅದಕ್ಕೆ 100 ಬಂದ್ಕ ನಮ್ಮಲ್ಲ ಮಲ್ಲ ಅಮೌಂಟ್ ಬಂದ್ಕ ಏನು ಫ್ಯಾಮಿಲಿ ಅಗ್ಲೇದ ಪೋದಕ್ಕೆ ನೋಡಿ ಎನ್ನ ಫ್ಯಾಮಿಲಿ ತಗೊಳ್ಳೆ ಪೋದಕ್ಕೆ ಅಂದ ಅವೇ ನಾನು ಅಂಚಿನ ಅಲ್ಪೋಡು ಬಕದಾದ ಅಲ್ಪ ಸುಮಸಿಸ್ ತೆಲ್ತಂದಲ್ಲಿ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಯವ್ವನ ನಿನ್ನ ನೆರಳಿನಲ್ಲಿದೆ ಆಕರ್ಷಣೆ ತುದಿ ಬೆರಳಿನಲ್ಲಿದೆ ನಿನ್ನ ಮುಂದೆ ಸೊನ್ನೆ ಹುಣ್ಣಿಮೆ ಓಹೋ ಈ ಕಣ್ಣಿಗೆ ಸರಿದೂಗೋ ಕಣ್ಣುಗಳಿಲ್ಲ ಈ ಹೊಳಪಿಗೆ ಸರಿದೂಗೋ ಬೆಳಕುಗಳಿಲ್ಲ ನಿನ್ನ ಕಾಂತಿ ಪ್ರಕೃತಿಗೆ ಮೈ ಕಾಂತಿಯು ಜ್ಯೋತಿಷ್ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ರಸಕ್ ಅವರು ಬಂದು ಹಾಯ್ ರಸಕ್ ಅವರೇ ವೆಲ್ಕಮ್ ಲತಾ ಅಂತ ಹೇಳ್ತಾ ಇದ್ದಾರೆ ಲತಾ ಇಲ್ಲಿದ್ದಾರೆ ಲತಾ ಇಲ್ಲವಾ ಸಂಗೀತ ಇರುದಿಲ್ಲಿ
ಜೋಸಿ ಸಪೋರ್ಟ್ ಅಲ್ಲಿ ಇದ್ದಾರೆ. ವಿಲಾಸಿ ನಾಯ್ಕ್ ತುಳು ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಕನ್ನಡ ಮಾತಾಡ್ತಾರೆ, ಕನ್ನಡ. ಸೂಪರ್ ಸಪೋರ್ಟ್ ಅಲ್ಲಿ ಜೋಸಿ ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ನಿಶಾಂತ್ ತೆಲ್ಪುನ್, ನಿಶಾಂತ್ ದಾಯ್ ತೆಲ್ಪುನು ದೊಡ್ಡ ಒಳ್ಳೇರು, ನೈಸ್ ಮನದೊಳ್ಳೇರು ನಿಶಾಂತ್ ತೆಲ್ಪುನು. ವಾವ್ ಸೂಪರ್ ವಾಯ್ಸ್ ಮನದ, ಥ್ಯಾಂಕ್ ಯು. ವಿಲಾಸಿನಿ ಸಿಸ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಸಂಪು ಅಂತ ನಗ್ತಾ ಇದ್ದಾರೆ. ಪೋರ್ಕು ಮಲ್ಪುಲೆ, ಪೋರ್ಕು ಮಲ್ಪುನ, ಪೋರ್ಕು ತಿನ್ಪುಜ ತೆಂಕುಲು, ಪೋರ್ಕು ತಿನ್ಪು ತೆಂಕುಲು. ಸಿಂಗಾರ ಸಿರಿ ಅಂಗಲಿನಲ್ಲಿ ಬಂಗಾರಾಗೆ ಬಾ ಮಾಯೆ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೆ, ಮಂದಹಾಸ ಆಹನನು ಮೇಯ ಶ್ರಾವಣ ಮಾಸ, ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ, ನಾನೇತಕ್ಕೆ ನಿನಗೇಳಲಿ ನಿನ ಮೈಯ ತುಂಬ ಕಣ್ಣಿದೆ. ಕೇಶವ್ ಬ್ರೋ ಸಪೋರ್ಟ್ ಅಲ್ಲಿ ಇದ್ದಾರೆ. ಸಂಪು ಕನ್ನಡ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್ ಗಾನ ಕೋಗಿಲೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ತೆಲಿಪುಂದಾಯಿ ಕೂಡ ಗಾನ ಕೋಗಿಲೆ ಬಂದು ತೆಲಿಪುಂದಾಯಿ. ಕೇಶವ್ ಬ್ರೋ ದಾದಾನಿ ಕಣ್ಣು ಬಲ್ಲ ಅದನ್ನು. ಕೇಶವ್ ಬ್ರೋ ಸಪೋರ್ಟ್ ಅಲ್ಲಿ ಕಾ 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 ಅಂದು ಗೊತ್ತಾಡಿ ಕವಿ ಕಾ ಕಾ ಪನ್ನ ತೆಲಿಕತ್ತೀನಿ ನಿಂಗೆ ಕಡೆಗೆ ಹೊಂತಾಯಿ ನಾನು. ನನಗೂ ನಿಮ್ಮ ಭಾಷೆ ಕಲಿಯುವ ಆಸೆ ಇದೆ, ಖಂಡಿತ ಕಲಿಯುವ, ಖಂಡಿತ ಕಲಿಯುವ ವಿಲಾಸಿನಿ ಸಿಸ್. ಕೇಶವ್ ಬ್ರೋ ಅವರು ಸಪೋರ್ಟ್ ಅಲ್ಲಿ ಇದ್ದಾರೆ. ಮತ್ತೆ ವಿಲಾಸಿನಿ ಸಿಸ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಅಯ್ಯೋ ದೇವ್ರೆ ಪುಲ್ಲರ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ, ಪಿಸು ಮಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ. ಕೇಶವ್ ಬ್ರೋ ಸಪೋರ್ಟ್ ಅಲ್ಲಿ ಇದ್ದಾರೆ. ವಿಲಾಸಿನಿ ಸಿಸ್ ಕೀ ಅಂತ ಹೇಳ್ತಾ ಇದ್ದಾರೆ. ಕೇಶವ್ ಬ್ರೋ ಸಪೋರ್ಟು, ಥ್ಯಾಂಕ್ ಯು, ಥ್ಯಾಂಕ್ ಯು. ಕೇಶವ್ ಬ್ರೋ ಸಪೋರ್ಟ್ ಅಲ್ಲಿ, ಥ್ಯಾಂಕ್ ಯು. ಮರುಭೂಮಿ ನಡುವಲ್ಲಿ ಕಂಡಾಮೋ ಚಿಲುಮೆಯೇ, ಕನಸುಗಳ ರಾಶಿಯನು ತಂದಾವೋ ಚೆಲುವೆಯೇ, ಒಣಬೊಂಟಿ ಜೀವದ ಕೂಗಿಗೆ ತಂಗಾಳಿ ತಂದ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಗೊಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸು ಸಾಥಿಯೇ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಕೇಶವ್ ಬ್ರೋ, ಥ್ಯಾಂಕ್ ಯು. नाना भैयाग बड़ाव जोरा अंदी भैयाग बड़ाव जोरा अपनी जिलालेनी वेज्जी निशांत तेलुपुंदाय निशांत नाने पोन्ने निन्न मनसिंक तेरियंदे पोवा मनसिंक तेरियंदे पोवा आसे ಈ ಕಾಪುವ ಪಿಂಗಾರ ಪೂವ ಕಾಪುವ ಪಿಂಗಾರ ಪೂವ ದಾನೆ ಪೊನ್ನೆ ನಿನ್ನ ಮನಸಿಂಕ ತೆರಿಯಂದೆ ಪೋವ ಮನಸಿಂಕ ತೆರಿಯಂದೆ ಪೋವ. ವಿಲಾಸಿನಿ ಸಪೋರ್ಟ್ ಅಲ್ಲಿ ಇದ್ದಾರೆ. ಏನಾಯ್ತು ವಿಲಾಸಿನಿ ಸಿಸ್? ವಿಲಾಸಿನಿ ಸಿಸ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ, 2 ಕೊಟ್ಟರು ಕೂಡ ಬೇಜಾರಿಲ್ಲ.
ಸೀದ ಸಾದ ಗಂಡು ಹೈರ ನನ್ನ ನೋಡಿ ಚೈತ್ರದ ಪ್ರೇಮಾಂಜಲಿಯ ಸುಮಾ 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 ಲತಾ ಮಂಗೇಶ್ಕರ್ ಈರ್ನ ಎದುರು ಬುಲಿಪೀರು ಅಂದಂದು ಎನ್ನ ಎದುರು ಬುಲಿಪೀರಿ ಪಾಪದ ಆಯಿ ಯಾರನ್ನ ಪುದರೊಂದು ಮಲ್ಪುನು ಆರ್ ಪಾಪ ಎಡ್ಡೆ ಸಿಂಗರ್ ನಮ್ಮ ಆರ್ನ ಈತ ಚೂರು ಈತ ಕೈ ಬೇರೆಲ್ದ ಈತಗ್ಲ ಸಮ ಇಜ್ಜ ನಮ್ಮ ಆರ್ನ ಆರ್ ಲತಾ ಮಂಗೇಶ್ಕರ್ ಪಣ ಏತ್ ಮಲ್ಲ ಸಿಂಗರ್ ಗೊತ್ತುಂಡೆ ನಮ್ಮ ಒಂಚೂರು ಇಂಚೆ ಚೂರು ಚೂರು ಕಲ್ತೀನಿ ಚೂರು ಪನ್ಪಿನ ಆರ್ತಿ ओ मेरी सोना रे दे दूंगी जान जुदा मत होना रे मैंने तुझे जरा देर में जाना उबा कसूर खफा मत होना रे ओ मेरी सोना रे ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಹನ್ನುತ್ತಾರ ಮಣ್ಣಾಗೆ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಅನುಭವ ನಮ್ಮ ಬಂದವಲ್ಲ ಬಂಡವಾಳ ಅನುಭವವೇ ನಮ್ಮ ಬಂಡವಾಳ ಅಂದಂದು ಅನುಭವ ವಿಲಾಸಿನಿ ಸಿಸ್ಟರ್ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ವಿಲಾಸಿನಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಬ್ರೋ ಥ್ಯಾಂಕ್ ಯು ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕಣೋ ಓ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕಣೋ ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣೋ ಮರೆಬೇಡ ತಾಯಿಯ ಋಣವ ಮರೆಬೇಡ ತಂದೆಯ ಒಲವ ಹಡೆದವರೇ ಗುರುಮುಖನು ಮಲಯಾಳಂ ಸಾಂಗ್ ಪಲ್ಲೆ ಮಲಯಾಳಂ ಸಾಂಗ್ ಗೊತ್ತುಜ್ಜಿ ಮಲಯಾಳಂ ಗೊತ್ತುಜ್ಜಿ ಅವೇ ಒಂಜಿ ಗೊತ್ತು ನಾವು ಗೊತ್ತನೆ ಅನನ್ನ ಪಾತೆಯೇ ಅಪಾತಿಕೆ ಕೇನ ಅಪಾತೆಯೇ ಅಪಾತಿ ಕುಕ್ಕುಂ ಅಪಾತೆಯೇ ಆ ಮಲಯಾಳಿಯ ತಮಿಳನ್ನು ಗೊತ್ತುಜ್ಜಿ ವಿಲಾಸಿನಿ ಸಿಸ್ ಸಪೋರ್ಟಲ್ಲಿದ್ದಾರೆ ಮತ್ತು ವಿಲಾಸಿನಿ ಸಿಸ್ ಬಾಯ್ ಅಂತ ಹೇಳಿದ್ರೆ ಬಾಯ್ ವಿಲಾಸಿನಿ ಸಿಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮತ್ತೆ ಬರ್ತೀನಿ ಲೈವ್ಗೆ ಥ್ಯಾಂಕ್ ಯು ಹರಿಣ ಸಿಸ್ ಬರ್ತೀರಾ ಹಾಯ್ ಹರಿಣ ಸಿಸ್ ವೆಲ್ಕಮ್ ಹರಿಣ ಸಿಸ್ ಚಾಪರ್ಯರ ಬಯ್ಯದ ಚಾಪರ್ಪಿನ ಅಭ್ಯಸುಂಡ ಚಾಪರ್ಯರ ತಾನೇ ಪುಣ್ಣೆ ನಿನ್ನ ಮನಸೆಂಕ ತೆರಿಯಂದೆ ಪೋವ ನಿನ್ನ ಮನಸೆಂಕ ತೆರಿಯಂದೆ ಪೋವ ಯಕ್ಷಗಾನ ಸೂಪರ್ ಥ್ಯಾಂಕ್ ಯು ಹರಿಣ ಸಿಸ್ ಥ್ಯಾಂಕ್ ಯು ಸೋ ಮಚ್ ಶೋಕಿತ್ತಂಡೆ ಥ್ಯಾಂಕ್ ಯು ಲೈಕ್ ನನ್ನಕ್ಕ ಗುರು ಬರ್ತೀರ ಹಾಯ್ ಗುರು ವೆಲ್ಕಮ್ ಗುರು ಚಾಪರ್ಯರೇ ಬಯ್ಯದ ಚಾಪರ್ಯರ ಅಪರೂಪದ ಅಕ್ಕಗ ನಮಸ್ತೆ ಮರದನೆ ಎಂಚ ಉಲ್ಲರಿಯೇ ಯಾನ್ ಹುಷಾರ್ಲೆ ಗುರು ಈ ಲೈವ್ ಮಲ್ತೊಂದುಲ್ಲರ ಗುರು ಲೈವ್ ಮಲ್ತೊಂದಿತ್ತಿನ ಒಂಜಿ ವಿಡಿಯೋ ಎನ್ನ ವಿಡಿಯೋಗೆ ಒಂಜಿ ಕಮೆಂಟ್ ಪಾಡ್ಲೇವೆ ಬಕ್ಕ 8 ಗಂಟೆ ಪನ್ಲೆ ಕಿಲಿ ಕುಡು ವಿಧಿ ದಾದಿಯವು ಮಧ್ಯೆ ಗೋರ್ಪುಜವು ಯಾನೆ ನೀರು ಪರ್ಪುನು ಪರೊಂದುಲ್ಲೇರು ಆ ನೀರು ಪರ್ಪುನ ಬಯ್ಯರ ಚಾ ಪರ್ಪು ಜರ ಓಕೆ ನೀರು ಪರ್ಲಿ ಮಲ್ಲಕ್ಕ ಉಂಡಡ ಉದ್ದದ ನಮಸ್ಕಾರ ಮಾಡಿ ಅರೆ ಎಂಚಿ ಸಾಂಗ್ ಎಂಚಿ ವಾಯ್ಸ್ ಸೂಪರ್ ಅಂದೆ ಪೊಕ್ಕಡೆತ್ತತೆ ಪೊಕ್ಕಡೆ ಬನ್ನತೆ ಅದೇ
ಹರಿಣಿ ಅಕ್ಕ ನಮಸ್ತೆ ಎಂಚ ಉಲ್ಲರ್ಕೆರೊಂದುಲ್ಲೆ ರಾಯ್ ಕೇಶವಣ್ಣ ಪನೊಂದುಲ್ಲೆ ಹರಿಣ ಸಿಸ್ ದಾನೆ ಪೊಣ್ಣೆ ನಿನ್ನ ಮನಸೆಂಕ ತೆರಿಯಂದೆ ಪೋವ ಮನಸೆಂಕ ತೆರಿಯಂದೆ ಪೋವ ಆಸೆ ದಿನಂ ಈ ಕಾಪುವ ಪಿಂಗಾರ ಪೂವ ಕಾಪುನ ಪಿಂಗಾರ ಪೂವ ಯಾನು ಸೌಟ ಗುರು ಬ್ರೋಪನಂದ್ರೆ ಹಾಯ್ ಗುರು ಬ್ರೋಪನಂದ್ರೆ ಸಿಸ್ ವಿಲಾಸಿನ್ ಸಿಸ್ ನಮಸ್ತೆ ಆರಾಮ್ ತಾನೆ ಅಂತ ಹೇಳ್ತಾ ಇದ್ದಾರೆ ಆರು ಪೋಯಿರಿ ವಿಲಾಸಿನ್ ಸಿಸ್ ಪೋಯಿರಿ ಹರಿಣಿ ಅಕ್ಕ ದಾದಿ ಮನಸ್ಸಿಡು ಪನೊಂದುಲ್ಲೇರು ಎಗ್ ಮಸಾಲ ವಾವ್ ಸೂಪರ್ ಎಗ್ ಮಸಾಲ ಸೂಪರ್ ಎಂಗ್ಲೆಗಿನಿ ಒಂದು ವೆಜ್ಜಿಯೇ ಹರಿಣ ಸಿಸ್ಸಿನಿ ವೆಜ್ ಫ್ರೈಡ್ ಆಯ್ತೇನಿ ಇರುವೆ ಎಗ್ ಮಸಾಲ ಪಂಡ ಎಂಗ್ಲೆಗ್ ಆಸೆ ಆಪು ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ ಕೆಬಿತ ಸೋಪುಂಡು ಥ್ಯಾಂಕ್ ಯು ಅರಿಣ ಸಿಸ್ ಥ್ಯಾಂಕ್ ಯು ಓ ಅಂದೆ ಪನೊಂದುಲ್ಲೆ ಅಂದಿ ನೀ ಶುಕ್ರವಾರ ಎಂಗ್ಲಿಗೊಂದು ಕೊದ್ದೇಲು ಎಂಕ್ ಪೀರ ಉಪ್ಕಾರಿ ಅವು ಎಡ್ಡೆ ಹಾಪುಂಡಿ ಪೀರ ಉಪ್ಕಾರಿ ಎಡ್ಡೆ ಹಾಪುಂಡು ಶೋಕ್ ಹಾಪುಂಡು ಅಂತ ತಿಪ್ಪೆ ಅದು ಲೈಕ್ ಹಾಪುಂಡು ಪೀರ ಉಪ್ಕಾರಿ ಓ ಪೀರೆನೆ ಅಂದಿಯೇ ಪೀರೆಡ್ಡೆ ಹಾಪುಂಡು ಪೀರೆ ಒಂಜಿ ಪೀರೆಲ ಗಂಜಿಲೆಡ್ಡೆ ಹಾಪುಂಡು ಗೆಟ್ ಬೈ ಒನ್ ಫ್ರೀ ಕೆಬಿತಾ ಅಂದಂದು ಗೆಟ್ ಬೈ ಒನ್ ಫ್ರೀ ಓಲುಂಡು ನೆಟ್ ಒಂಜೆ ಉಪ್ಪುಂಡು ಬೆಂಗಳೂರು ಮಂಗಳೂರು ಎಲ್ಲ ಹೋಗು ಬಿಂದಾಸ್ ಭಾನುವಾರ ಸೋಮವಾರ ಎಲ್ಲ ಬಿಂದಾಸ್ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ನಂತರ ಈಗೋ ಇದ್ದಿನ ಈಗೋ ಆ ದಿನ ಮರೆತೋಯ್ತು ನಂಗೆಲ್ಲ ನಿಂದೆ ಗುಂಕಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ ಅರಿಣ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿ ಥ್ಯಾಂಕ್ ಯು ಅರಿಣ ಸಿಸ್ ಥ್ಯಾಂಕ್ ಯು ಸೋ ಮಚ್ ಮಂದಾಕಿಣಿಯೇ ನೀ ಸಿಡಿಲಿನ ಕಿಡಿಯೇ ಬಂದ ಕಡೆ ಹುಡುಗರದೇ ಇಂದು ಹೈನಕ್ಕ ಯಾನು ಕೋಡೆ ಪಂಡಿನ ಕೇಂಡರ ಕೆನೊಂದುಲ್ಲೇರು ದಾದಿ ಪನೊಂದುಲ್ಲೇರು ಮಿಸ್ಟರ್ ನಿಖಿಲ್ ಪಾನರ್ ಅವ್ರು ಬಂದರು ಹಾಯ್ ನಿಖಿಲ್ ಜಿ ವೆಲ್ಕಮ್ ನಿಖಿಲ್ ಅವರೇ ಹೇಗಿದ್ದೀರಾ ನಿಖಿಲ್ ಆಪ್ಕೋ ಹಿಂದಿಯಾ ನೀವು ಹಿಂದಿ ಮಾತಾಡಿದ ನಿಖಿಲ್ ಕನ್ನಡ ಹಿಂದಿ ಕನ್ನಡವಾರ ಹಿಂದಿ ತುಳು ಮಂಜು ಸಿಸ್ ಪನೊಂದುಲ್ಲೇರು ಮಂಜು ಸಿಸ್ ಲೈವ್ ಮಲ್ತೊಂದು ಇಜ್ಜರತೆ ಏತು ದಿನ ಅಂಡು ಯಾನ್ ನಾಡಿ ಅನ್ನ ಲೈವ್ ತಿಕ್ಕೊಂದು ಇಜ್ಜಿಂಕ್ ಮಂಜು ಸಿಸ್ ಪನೊಂದುಲ್ಲೆ ದಾನೆ ಬರ್ಪುಜೀರ್ ಮಂಜು ಸಿಸ್ ಉಲ್ಲಾಸದ ಹೋ ಮಳೆ ಲೈಕ್ ಕೊಡಿ ಆಯ್ತಾ ಲೈವಿಗೆ ಒಂದು ಲೈಕ್ ಕೊಡಿ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ನಿಖಿಲ್ जी आप एक लाइक दीजिए ಆರು ಲೈವ್ ಮಲ್ಪುಜೇರಿಗೆ ದಾನೆ ಮಲ್ಪುಜೇರಿಯೇ ದಾದಾಂಡು ಅವೇ ಲೈವ್ ಇಚ್ಚಾನ ಲೈವ್ ತೋಜೊಂದು ಇಜ್ಜಿಂಕ್ ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ
ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೆ. ಹುಷಾರುಲ್ಲೇರತ್ತೆ ಪನೊಂದುಲ್ಲೇರು ಗೊತ್ತುಜ್ಜಿ ಪನೊಂದುಲ್ಲೇರು ಎಂಕಲ ಗೊತ್ತುಜ್ಜಿ ಯಾಲ ಮಸ್ತ್ ಯಾಡಾರಲ್ಲ ಇವತ್ತು ಒಂದೆ ಈಚಿನ ಉಪ್ಪಿರ ಒಂಜಿ ಕ್ವಶನ್ ಪುರಕ್ಕೆ ಏನೊಂದು ಉಪ್ಪಿರೆ ಪಲ್ಲ ಯಾನ್ ಮಾತ್ರ ಮುರಣಿಚ ಪುರ ಎಂಕ್ ಪುರ್ಸೋತಿತ್ತು ಅಂಚ ಯಾಲ್ನ ಪೋತು ಜರ್ನ ಲೈವ್ಗೂ ಆಡ ಮುರಣಿ ಪುರ ನಾಡಿ ಎಂಕ್ ಲೈವ್ ತಿಕ್ಕುಜ್ಜರ್ನ. ಓಕೆ ಅತ್ತೆ ಕೆನ್ನಿ ಹುಷಾರುಲ್ಲೇರು ಪನೊಂದುಲ್ಲೇರಾ ಹುಷಾರುಲ್ಲೇರತ್ತೆ ಮುರಣೆ ಒಂದಿನ ಹುಷಾರಿತ್ತು ಪನೊಂದಿತ್ತಿರತ್ತೆ ತರೆಬೇನೆ ಪುರ ಪನೊಂದಿತ್ತಿರು ಮುರಣೆ ಒಂದಿನ ಲೈವ್ ಹುಡ್ಕೆ ಎಣ್ಣೆಕ್ ಎಂಕ್ ತರೆಬೇನೆ ಪನೊಂದಿತ್ತಿರು ಬಕ್ಕಿತ್ತು ತರೆಬೇನೆ ಇತ್ತು ಸಾಮಾನ್ಯ ತರೆಬೇನೆ ಶೀತ ಜ್ವರ ಕಣ್ಣು ಊರಿ ಬರ್ಪಿನಿ ಸಾಮಾನ್ಯ ಎಂಕ್ ಮುರಡೆ ಶೀತ ಕಣ್ಣು ಪುರ ಕೆಂಪಾದು ಡಾಕ್ಟರ್ ನಡೆ ಪೋಯೆ ಡಾಕ್ಟರ್ ಒಂಜಿ 200 ರೂಪಾಯಿದ ಡ್ರಾಪ್ಸ್ ಕೊರಿಯರ್ ಮಾರ್ರೆ 200 ರೂಪಾಯಿ ಒಂಜಿ ಡ್ರಾಪ್ಸ್ ದಿನೋಲ ಒಂಜೊಂಜಿ ಡ್ರಾಪ್ಸ್ ಬಿಡ್ರೆ ಅವು ಈತ ಉರಿ ಉಂಡು ಪಂಡ ಪಾಂಡಾಗ. ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ. ನಾಯಕ್ ಅವಿನಾಶ್ ಅವರ ನಾಯಕ್ ಅವಿನಾಶ್ ಅವರ ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಹೊಸಬರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಯ್ತಾ. ಅರೆಗು ಕುಲ್ಲುಂಡ ಬೆರಿಬೇನೆ ಆಪುಣ್ಗೆ ಅನ್ನೊಂದು ಎಂಕಲಂಚಿನಿ ಕುಲ್ಲುಂಡ ಜಾಸ್ತಿ ಕೂಡ ಬೆರಿಬೇನೆ ಐಕೆ ಬಾರಿ ಬಂಗೊಂಡಿತ್ತು WH ಕಂಪ್ಲೀಟ್ ಆವಡದ ಐಕೆ ಕಾಪುಣ್. ಥ್ಯಾಂಕ್ ಯು ಅವಿನಾಶ್ ಜಿ, ಥ್ಯಾಂಕ್ ಯು. ಜೈ ಶ್ರೀರಾಮ್ ಅಂತ ಅರೆಗ್ ಕುಲ್ಲುಂಡೆ ಅನ್ನೊಂದು ಬೆರಿಬೇನೆ ಎಂಕಲಂಚಿನಿ ಜಾಸ್ತಿ ಬೆರಿಬೇನೆ ನಟೇನು ಬೇರೆ ತಿರ್ತಿ ಯಾನಲ್ಲಿ ದಪ್ಪದ ಎತ್ತರ ಮಲ್ತು ಕುಳ್ಳು ಅಂತೆ ದಾದಾಳ ದೀದ್ ಬೆಡ್ಶೀಟ್ ಮೇಲೆ ದೀದ್ ಕುಳ್ಳು 1 ಗಂಟೆ ಕುಳ್ಳು ಬಾರಿ ಬಂಗ ಲೈವ್ ಐಕ್ಯಾನ್ ಒಂಜಿ ಮಧ್ಯಾಹ್ನ ಒಂಜಿ ತನೆತ್ತೆ ಬೈಯಡ 1 ಗಂಟೆ ಮಲ್ಪೊಡಂದು ಉಲ್ಲೆ ಹೊರ WH ಕಂಪ್ಲೀಟ್ ಆಡ್ಬಿಟ್ಟ ಯಾನ್ ಮಲ್ಪುನಿ ಲೈವ್ ಇಜ್ಜಿ ಲೈವ್ ಇತ್ತಂದ ಹೌದು ಆದು ಗೊತ್ತುಂಡೆ ನಮ್ಮ ಎಂಕೊಂಜಿ ಪನ್ನಿ ನಮ್ಮ ಮೋನ ಆಯ್ ಬಕ್ಕ ನಮ್ಮ ವಿಡಿಯೋ ಪಾಡೋದು ವಿಡಿಯೋ ಲೈವ್ ನಮ್ಮ ಒಂದಿತ್ತಂಡ ವಿಡಿಯೋ ವೈರಲ್ ಆಪುಜಿ ಪನ್ಪೇರು ಅಂಚ ಪನ್ಪೇರು ಬಕ್ಕ ದಾದನ ಗೊತ್ತುಜ್ಜಿ ಒಂಜೊಂಜಿ ಪನ್ಪೇರು ಅಲ್ಲ ವಿಡಿಯೋ ವೈರಲ್ ಆವಡನ ಲೈವ್ ಮಲ್ಪರ ಬಲ್ಲಿ ಪನ್ಪೇರು ಮೋನ ಆಯ್ ಬಕ್ಕ ಅಂಚ ಪನ್ಪೇರು ಬಕ್ಕ ಎಂಜಿನ ಗೊತ್ತಾಪುಜಿ ಆಡ ಲೈವ್ ಮಲ್ತಿದ್ರೆ ನಮ್ಮ ಈತ ದಿನ ಮಾತ ಜನಕ್ಲಿನ ಪೂರ ಪಾತಿರೋದಿತ್ತತೆ ಅವು ಅಂತೆ ಬೋರ್ ಹಾಕೊಂಡು ಏಪಾಳೊಂಜಿ ಅಪರೂಪಕ್ಕೊಂಜಿ ಒಂಜಿನ ಲೈವ್ ಬರೋಡತೆ ಅಂಚ ಅಪರೂಪಕ್ಕೊಂಜಿ ಮಲ್ಲೆ ಜತೆ ಬರೋಲಿ ಇತ್ತೆ ಎಂಕಲ ಒಂದೇ ಹತ್ತು ಜತೆ 4 ಸಾವಿರ ಹತ್ತು ಜತೆ ಅವೇನೈತೆ ಕಂಪ್ಲೀಟ್ ಮಲ್ಪೋಡತ್ತ ಹೌದಾ ನನ್ನ ಒಂಜಿ ತಿಂಗಳು ಗಣ 1 ವರ್ಷ ಹಾಕೊಂಡು ನನ್ನ ಜನವರಿ 1 ತಿಂಗಳು ಹಾಕೊಂಡು ಯಾನ್ ಕಣ್ಣಾಗ ಪನ್ಪರ್ ಮಲ್ಪೆ ಪಂದ್ ಯಾನ್ ಕೇನಾಗ ಪನ್ಪರ್ ಮಲ್ಪೆ ಪಂದ್ ಯಾನ್ ಬುಡ್ನಿ ಬನದೊಲ್ಲೇರು ಅತ್ತು ಒಂಜಿ ಅಪರೂಪ ಬರೋಡಿ ಅರಿನ ಸೆಸ್ ನಮ್ಮ ಫ್ರೆಂಡ್ಸ್ ನಗ ಮಸ್ತ್ ಜನ ಒಳ್ಳೆರತ್ತೆ ಒಂತೆ ಕಡೆ ಪಾತಿರೋಡು ಆಪಣ ಅಪರೂಪ ಬರೋಡಾಪು ಇದನ್ನ ನಮ್ಮನ್ನ ಮರೆತು ಪೋಪೇರು ನಮ್ಮಲ್ಲಿ ಹಾಕ್ಲಿರು ಮರೆತು ಪೋಪ ಅಂಚ ಆಪಣ ಬರ ಅಪರೂಪಕ್ಕೆ ಬಂದ ನಮ್ಮರ ಕೆಲವರಿಗೆ ಗೊತ್ತಾಪು ಜತೆ ಲೈವ್ ಮಲ್ಪೋರ ಇಜ್ಜ ಅಂತ ಗೊತ್ತಾಪು ಜಂಚಾಪು ಕೇಶವಣ್ಣ ಪನೊಂದುಲ್ಲೆ ತೇಳ್ತೊಂದುಲ್ಲೆ ಮಲ್ಪೋಡು ತೂಕ ಪನೊಂದಿಲ್ಲ ಅಂದ್ ಮಲ್ಪೋಡು ಅಪರೂಪಗ ಅಂತ ಮಲ್ಪೋಡತ್ತೆ ನಮ್ಮ ಬಾಕ ನಮಕ್ ವೀಡಿಯೋ ತಿಕ್ಕಿಜಿರ ಒಂದಾದ ಮಲ್ಪುನು ಲೈವೇ ಮಲ್ಪೋಡು ಆಪುಣ ಅಂದ್ ವೀಡಿಯೋ ತಿಕ್ಕಿಜಿರ ಅರಿನಿ ಅಕ್ಕ ಏನನು ಡೋಂಗಿ ಮಲ್ಪುನ ಅತೆ ಇಜ್ಜಿ ಮಲ್ಪೇರು ಅತೆ ಮಲ್ಪೇರಾರು ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನಲಿ ಬೆರೆವಂತ ಮನಸ್ಸಾಗಿದೆ ಅರಿಣಿ ಅಕ್ಕ ಏನನ್ನು ಡೋಂಗಿ ಮಲ್ಪುಣತೆ ಇಜ್ಜಿ ಕೇಶವಣ್ಣ ಪನೊಂದುಲ್ಲೆ ಅರಿಣಿ ಸಿಸ್ ಇನಿ ವಿಡಿಯೋ ಪಾಡ್ದಾರೆ ಅರಿಣ ಸಿಸ್ ಇನಿ ವಿಡಿಯೋ ಪಾಡ್ದಾರ ಅಣ್ಣ ಮೋನೋ ಆಯ್ಬೇಕ ಲೈವ್ ದಾಲ ತಿಕ್ಕುಜಿ ಪನೊಂದುಲ್ಲೆ ಅಂದಂದ್ ಒಂದಿಯೇ ಲೈವ್ ತಿಕ್ಕುಜಿ ಪನ್ಪೇರು ಎಂಕಲದ ಎಂಕ ಪೂರ ಸಾಧಾರಣ ದಾಲ ಗೊತ್ತುಜ್ಜಿ ಏಲ ಪನ್ನೆ ಕೇಂದಿ ಒಂದೊಂದಂತೆ ಮುಂದಾಪಿ ಮಲ್ಲೆಜ್ಜಿ ಎನ್ನ ಅಕ್ಕ ಅರಿಣಿ ಅಕ್ಕ ತೇ ಪನೊಂದುಲ್ಲೆ ಅಂದಂದ್ ಈ ಕಾಪುವ ಪಿಂಗಾರ ಆಂಡ್ 6 ಬರ್ಪುಡು ಪನೊಂದುಲ್ಲೇರು ಆಂಡ್ $6 ಕಂಪ್ಲೀಟ್ ಆಂಡ 6 ಬರ್ಪುಡಾ 6 ಗಂಟೆಗ ಓಕೆ
ಡಾಲರ್ ಕಂಪ್ಲೀಟ್ ಆಂಡಿ ಅರಿನ ಸಿಸ್ ಬಾರಿ ಬಂಗಾಗೆ ಹೆಂಗ್ ಗೊತ್ತು ಜಿ ಮಾತೆಲ್ಲ ಬರ್ತೀವಿ ಡಾಲರ್ ಬಂಗ ಹೆಂಗ್ ಅದನ್ನೇ ಗೊತ್ತಾಗ್ಬಿಟ್ಟು ಕಾಪೂವ ಪಿಂಗಾರ ಪೂವ ಡಾಲರ್ ಸಿಕ್ಸ್ ಆಂಡೆ ಅಚ್ಪಾಡ ನನ್ನ ಅಲ್ಪಾಡ ಆಪಡ ಅವಳ ಬೇಗ ಆಪಡ ಜನ तेरे मेरे बीच में कैसा है ये बंधन अंजाना बक्क याप 90 नाना मेरे 90 दनेन्नु नेरे केशव रोगु 90 दनेन्नु ಅಯ್ಯೋ ಬಂಗ ಏ ಪನೋದಿಲ್ಲ ನಂದಿಗೆ ಬಂಗಗೆ ಎಂಗ್ಲೆ ಗೊತ್ತಿಜಿ ನನ್ನ ಉಂಡಾವಡತ ಎಂಗಲ್ಲ ಬಂಗ ಒಂದೇ ಬಂಗ ಉಂಡು ಕೂಡ ಅವು ಬಂಗನಾ ದೇವಾ వీడియో పాడు 90 అప్పన మనొందు 90 అప్పన అవే 60 అయినా అత్రత 90 అప్పన కే താണ എന്നതാ അയിൻ 15 ಈ ಕಾಪೂವ ಪಿಂಗಾರ ಪೂವ ಗಾಡಿ ಉಲಾಪಿದೆ ಆಯ್ ಬರ್ಪಾನ ಹಿಂಗ್ ಗೊತ್ತಪ್ಪ ಓದು ಐನರೆಕ್ ದೈನಿಕ್ ಕನಕ ದುರ್ಗಕ್ಕ ಈರು ಗಣೇಶ್ ನಗರ ಮಲ್ಲ ದೀಲೆ ಡಾಲರ್ ರೈಟ್ ಫುಲ್ ಅಯ್ಯೋ ಅದೇ ರೈಟ್ ಪೂರ ನೀರು ಅದು ಪೋವೇರು ಕಟ್ಟಾರಾಡು ಯಾರೊಂಜಿ ಕಟಾರ ಕೊಂದಿನ ನೀರು ಜಿಂಜಿ ಅದು ಪೋವೇರು ಮಾತ ಡಾಲರ್ ಓಡಿ ಕಂಪ್ಲೀಟ್ ಆಪಿನಿ ಕಾಫಿ ಆಯ್ತಾ ಟೀ ಆಯ್ತಾ ಊಟ ಆಯ್ತಾ ಸ್ನ್ಯಾಕ್ಸ್ ಆಯ್ತಾ ಎಲ್ಲ ಆಯ್ತು ಮನಶ್ರೀ ನಿಮ್ದು ಆಯ್ತಾ ನಂದೆಲ್ಲ ಆಯ್ತು ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ 2 ಕೊಟ್ಟರು ಕೂಡ ಬೇಜಾರಿಲ್ಲ ಮನಶ್ರೀ ಅವ್ರು ಹೇಗಿದ್ದೀರಾ ನಿಮ್ದು ಆಯ್ತಾ ಕಾಫಿ ಆಯ್ತಾ ಎಂತ ಸ್ನ್ಯಾಕ್ಸಿಗೆ ಎಂತ ತಿಂದ್ರಿ ಏನಿವತ್ತು ಸಂಜೆ ಲೈವ್ ಇವತ್ತು ಬೆಳಿಗ್ಗೆ ಟೈಮ್ ಇರಲಿಲ್ಲ ಲೈವ್ ಮಾಡಲಿಕ್ಕೆ ಇನ್ನು WH ಕಂಪ್ಲೀಟ್ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ 2 ಹೊತ್ತು ಬರುವ ಅಂತ ಡಿಸೈಡ್ ಮಾಡಿದೆ ನೋಡ್ಬೇಕಿನ್ನು 1 ಹೊತ್ತು ಬರಲಿಕ್ಕೆ ಕಷ್ಟ ಆಗ್ತದೆ ಇನ್ನು 2 ಹೊತ್ತು ನಾನು ಎಲ್ಲಿಗೆ ಬರುದು ಅಂತ ಎನಿಸುದು ಬಂದರೆ ಸ್ವಲ್ಪ ಬೇಗ ಕಂಪ್ಲೀಟ್ ಆಗ್ತದಲ್ಲ ಹಾಗೆ ಏನಿವತ್ತು ಸಂಜೆ ಲೈವು ಸಂಜೆ ಬೆಳಿಗ್ಗೆ ಮಾಡಲಿಲ್ಲ ಹಾಗೆ ಸಂಜೆ ಲೈವು ಸಂಜೆ ದುರ್ಗಾ ಸಿಸ್ನ ಹುಟ್ಟುಹಬ್ಬ ಎನ್ನ ಹುಟ್ಟುಹಬ್ಬ ಇನಿ ಅತ್ತಿ ಎನ್ನ ಹುಟ್ಟುಹಬ್ಬ ಅದು 5 ತಿಂಗಳ ಆಡವಳು ನನ್ನ ಒಡೆ ಹುಟ್ಟುಹಬ್ಬ ಸ್ನ್ಯಾಕ್ಸ್ ಇಲ್ಲ ಕಾಫಿ ಚಕ್ಕುಲಿ ಕಾಫಿ ಚಕ್ಕುಲಿ ಒಳ್ಳೆದಾಗ್ತದೆ ಸಂಜೆ ಹೌದು ನನ್ನ ಹುಟ್ಟುಹಬ್ಬ ಯಾವಾಗಲೂ ಹುಟ್ಟುಹಬ್ಬವೇ ಮಾಡುದು ನಾವು ಅದುವೇ ಕೆಲಸ ನಮಗೆ ಎಲ್ಲಿ ಹುಟ್ಟುಹಬ್ಬ ಹಾಗೆ 5 ತಿಂಗಳು ಕಳೀತು ಹುಟ್ಟುಹಬ್ಬ ಆಗಿ ಹುಟ್ಟಿದ ಹಬ್ಬ ಇವತ್ತು ಕುಣಿವೆವು ಪುಟ್ಟನ ಸೊತ್ತು ನಮ್ಮ ಅಕ್ಕ పోయిర్తో జోడి అలిసిస్ పోయిర్తో జోడి ಬೇತೆ ಏನ ಲೈವ್ ಆವೊಂದುಂಡೆ ಕೇಶವ್ ಬ್ರೋ ಲೈವ್ ಆವೊಂದುಂಡೆ ಏರ್ನಲ್ಲ ಸುಮಸಿಸ್ ನಾನು ಸ್ಟಾರ್ಟ್ ಮಾಡ್ಕೊಡ ಅಂದತೆ ಲೈವ್ ಶ್ರೀ ವಲಿಕರ್ ಅವರು ಯಾರಿ ಅಕ್ಕ ನೀವು ನಾನು ಇದು ಸಂಗೀತ ರಾಜೇಶ್ ಅಂತ ನಿಮ್ಗೆ ಗೊತ್ತಿಲ್ವಾ ಹೊಸಬ್ರ ನೀವು ವೈಟಿಗೆ ನಾನು ತುಂಬ 1 ವರ್ಷ ಕಳೀತು ಬಂದು ನೀವು ಈಗ ನೋಡಿದ ನಮ್ಮನ್ನು ಹೌದಾ ಶ್ರೀಶಿಲ್ ಅವರೇ ಅಂಚ ಪನೊಚ್ಚಿ 5 ಮಂತ್ ಪಲ್ಲೆ 5 ಮಂತ್ ಎರೆಗಿ ಎಂಕ ಎಂಚಿನ 5 ಮಂತ್ ಮಾಡ್ರೆ 5 ಮಂತ್ ಅತ್ತಿ 1 ವರ್ಷ ಕರಿ ಒಂದು ಮತ್ತೊಂದು 2 ವರ್ಷ ಒಂದು ಹತ್ತು
ಅತ್ತ ಆಗ ಇಟ್ಟಿಟ್ಟು ನಮ್ಮ ದುಂಬುಡು ದಿಂಚ ಇಜ್ಜನ ವೈಟಿಟ್ಟು ದುಂಬು ದಿಂಚೊಲ್ಲ ನಮ್ಮ ಶ್ರೀಶಿಲ್ ವಾಲಿಕರ್ ಅವರೇ ವೆಲ್ಕಮ್. ನಿಮಗೆ ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಶ್ರೀಶಿಲ್ ಅವರೇ ಲೈವಿಗೆ ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಇದ್ದೀರಾ ಶ್ರೀಶಿಲ್ ಅವರೇ? ಅಂಚಪ್ಪ ನೋಡ್ಚಿ 5 ಮಂತ್ 5 ಮಂತ್ ಬಂದ್ಪೆ ನಾನು ಮಂಗಳೂರು. ನಾನು ಮಂಗಳೂರಾ? ಓಕೆ, ನಾವು ಕೂಡ ಮಂಗಳೂರೇ, ನಾವು ಕೂಡ ಮಂಗಳೂರು, ನೀವು ಕೂಡ ಮಂಗಳೂರು. ನಮ್ಮೂರು ಮಂಗಳೂರು, ನಿಮ್ಮೂರು ಮಂಗಳೂರು, ಹೌದು ಅಲ್ವಾ? ಸರಿ ಅಲ್ಲ ನಾನು ಹೇಳಿದ್ದು? ಎಲ್ಲಿಂದ ಬಂದರೇನು ನಾನು, ಜೊತೆಯಲ್ಲಿ ಬಂದರೆ. ಈಗ ಅಲ್ಲ, ಈಗಿಲ್ವಾ? ಮತ್ತೆ ಈಗ ಎಲ್ಲಿದ್ದೀರಾ? ಈಗ ಎಲ್ಲಿರೋದು? ನಮಗೆ ಕೇಕ್ ಕೊಡಿ. ಎಲ್ಲಿ ಬರ್ತ್ಡೇಯ? ಸುಮ್ಮನೆ ಹೇಳಿದ್ದವರು ಮನಸ್ಸಿನ ಅವರು ಸುಮ್ಮನೆ ಬರ್ತ್ಡೇ ಅಂತ ಹೇಳಿದ್ದು. ಎಲ್ಲಿ ಕೇಕ್? ಕೇಕ್ ಅಂಗಡಿಯಲ್ಲಿ ಉಂಟು. ಸುಮ್ಮನೆ ಹೇಳಿದ್ದು ನನ್ನ ಬರ್ತ್ಡೇ ಆಗಿ 5-6 ತಿಂಗಳಾಯಿತು. ಇನ್ನು ಎಲ್ಲಿ ಬರ್ತಡೆ? ಇನ್ನು 6 ತಿಂಗಳ ನಂತರ. ಬೆಳಗಾವಿಯಲ್ಲಿದ್ದೀರಾ? ಓಕೆ ಓಕೆ, ನೀವೊಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಒಂದು ಲೈಕ್ ಕೊಡಿ ಆಯಿತಾ ಶ್ರೀಶೀಲ್ ಅವರೇ. ಮತ್ತು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಮೇಲೆ ಸಬ್ಸ್ಕ್ರೈಬ್ ಬಟನ್ ಅಂತ ಬರ್ತದೆ, ಅದಕ್ಕೆ ಒಂದು ಇದು ಮಾಡಿ, ಕ್ಲಿಕ್ ಮಾಡಿ ಆಯಿತಾ. ಕೊಡಿ, ಬೇಗ ಕೊಡಿ. ಎಲ್ಲಿ ಕೊಡೋದು, ಎಲ್ಲಿ ಕೊಡೋದು? ಸುಮ್ಮನೆ ಹೇಳಿದ್ರಲ್ಲ ಕೇಶವ್ರು, ಎಲ್ಲಿಂದ ಈಗ ಕೇಕ್ ತರೋದು ನಾನು? ಕೇಕಿಗೆ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಕೇಕ್ ಎಲ್ಲ ಬೇಡ, ಚಾಕ್ಲೇಟ್ ಆಗ್ಬೋದಾ? ಚಾಕ್ಲೇಟ್ ಕೂಡ ಈಗ ಎಲ್ಲಿ ಸಿಗ್ತದೆ ಅಲ್ವಾ? ಎಣೆಯ ಮೇಲೆ ಹಿಡಿದು ಬಂತು ಹೂವಿನ ಮಳೆ. ಕುರಿ ಕಾಯುವ ಬರಿ ಅಕ್ಕ, ಕುರಿ ಕಾಯುವ ಬರಿಯಾ? ಅದ್ಯಾವುದು? ಹೋಗಿ ಕೇಶವಣ್ಣ, ಕುರಿ ಕಾಯುವನ ಬರಿ ಅಕ್ಕ ಬನ್ನದಲ್ಲಿ, ಬರ್ರಿ ಅಕ್ಕ ಬನ್ನದಲ್ಲಿ. ಹಾಗೆ ಹೇಳಿದ, ಕುರಿ ಕಾಯುವವರ ನಾವು ಅಲ್ಲಿಗೆ ಬರಬೇಕಾ? ಓಕೆ ಓಕೆ, ಬರುವ ಬರುವ. ಕುರಿಗಳು ನಮ್ಮನ್ನು ನೋಡಿ ಓಡಿ ಹೋಗ್ಲಿಕ್ಕಿಲ್ಲಲ್ಲ, ಬರ್ತೇವೆ ನಾವು. ಮನಸ್ಸು ಕೇಕ್ ಉಂಟಲ್ಲ, ಮತ್ತೆ ಯಾಕೆ ನನ್ನ ಹತ್ರ ಕೇಳುದು? ಕೇಕ್ ಉಂಟಲ್ಲ, ಸಾಕದು ಸಾಕು, ಪೇಸ್ಟ್ರಿ ಅದು. ಗೊತ್ತಾಯ್ತು ಗೊತ್ತಾಯ್ತು, ಹೌದು. ನಮ್ಮನ್ನು ನೋಡಿದ್ರೆ ಹೆದರಿಕೊಂಡು ಹೋಗ್ಲಿಕ್ಕಿಲ್ಲಲ್ಲ ಕುರಿಗಳು. ಅದೊಂದು ಪದ್ಯ ಉಂಟಲ್ಲವಾ ಕುರಿಗಳು, ರಾಜ್ಕುಮಾರ್ ಸರ್ದು. ಬೆಳ್ಳೂಡಿತೋ ಕೋಳಿ ಕೂಗಿತೋ, ಹಾಯಾಗಿ ರಂಗು ಚೆನ್ನಿದರ ಹಿರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ. ಅದೊಂದು ಪದ್ಯ ಅಲ್ಲ. ಚಂದ್ರು ಅವ್ರು ಬಂದವರೇ, ವೆಲ್ಕಮ್. ಚಂದ್ರ ಅವರೇ ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯ್ತಾ. ಮತ್ತೆ ಸಬ್ ಆಗದಿದ್ರೆ ಒಂದು ಸಬ್ ಆಗಿ ಆಯ್ತಾ ಚಾನಲ್ಗೆ. ನೀವು ಕೋಳಿ ಕುರಿ ಮೇಕೆ ತಿನ್ನುತ್ತೀರಾ? ಹಾಂ ತಿಂತೇನೆ. ಮಟನ್ ಚಿಕನ್ ತಿಂತೇನೆ ನಾನು, ಎರಡು ಕೂಡ ತಿಂತೇನೆ. ಮತ್ತು ಫಿಶ್ ದಿನಾಲು ತಿಂತೇನೆ. ಶುಕ್ರವಾರ ಸೋಮವಾರ ಬಿಟ್ಟು ಮತ್ತೆ ಫಿಶ್ ದಿನಾಲು ತಿಂತೇನೆ. ಸತೀಶ್ ಶೆಟ್ಟಿ ಅವರು ಬಂದರು. ಕಾಫಿ ಆಯಿತಾ? ಆಗಿದೆ ಆಗಿದೆ. ನಿಮ್ದಾಯ್ತಾ ಕಾಫಿ? ನಂದು ಕಾಫಿ ಆಗಿದೆ. ಚಂದ್ರ ಅವರೇ ನಿಮ್ಮದು ಕಾಫಿ ಆಯಿತಾ? ಶ್ರೀಶೀಲ್ ಅವರೇ ನಿಮ್ಮದು ಕಾಫಿ ಆಯಿತಾ? ಎಂತ ಸ್ಪೆಷಲ್ ಕಾಫಿಗೆ? ಸ್ನ್ಯಾಕ್ಸ್ಗೆ ಏನಾದರೂ ಬಿಸ್ಕಿಟ್ ಅದೆಲ್ಲ ಏನಾದರೂ ಮಾಡಿದ್ದೀರಾ, ತಿಂದಿದ್ದೀರಾ? ಆ ಕತೆ ಈ ಕತೆ ನಡುಟೊಂಜಿ ಹೊಸ ಕತೆ, ಕತೆ ನನ್ನ ಬರೆಬೋಡು. ನಮ್ಮದು ಕಾಫಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸತೀಶ್ ಶೆಟ್ಟಿ. ಆಯ್ತು, ನಿಮ್ಮದು ಕಾಫಿ ಆಯಿತು, ನಮ್ಮದು. ಹೇಳಿ ಅಕ್ಕ, ಮಂಗಳೂರು ಎಲ್ಲಿ ಅಕ್ಕ? ಮಂಗಳೂರು ಸುರತ್ಕಲ್. ನಮ್ಮ ಸುರತ್ಕಲ್, ನಮ್ಮ ತುಳುನಾಡು, ನಮ್ಮ ತುಳುನಾಡು. ಲಾ 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 ಲಾ. ಹೌದೌದು, ಕುರಿ ಕೋಳಿ ಮೇಕೆ ಹುಂಜ ಎಲ್ಲ ತಿಂತೇವೆ. ಅದು ಶ್ರೀ, ನೀವು ತಿನ್ನುದಿಲ್ವಾ? ಪ್ಯೂರ್ ವೆಜ್ಜಾ? ಪನ್ನೀರ್ ಸೋಯಾಬೀನ್ ಅದೆಲ್ಲ ತಿಂದಾ?
ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ, ಹಾಡದೆ ಉಳಿದಿಹ ಮಾತು ನೋಡಿದೆ. ಕಂಗಳು ವಂದನೆ ಹೇಳಿದೆ, ಹೃದಯವು ತುಂಬಿ ಹಾಡಿದೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ, ಶೀತಲವಾದಂತೆ ಕೋಮಲವಾದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಮಂಗಳೂರು ಬಿಸಿಲು ಹೇಗಿದೆ? ಬಿಸಿಲು ಕಡಿಮೆ ಉಂಟು, ಸ್ವಲ್ಪ ಚಳಿ ಜಾಸ್ತಿ ಉಂಟು ಮಂಗಳೂರಲ್ಲಿ. ಬಿಸಿಲು ಆದರೆ ಅಷ್ಟು ಇದಾಗುದಿಲ್ಲ, ಚಳಿ ಜಾಸ್ತಿ ಉಂಟು ಈಗ. ಬಿಸಿಲು ಇನ್ನು ಸಮ್ಮರಲ್ಲಿ ಬಿಸಿಲೇ, ಆಗ ಕೇಳಲಿಕ್ಕಿಲ್ಲ ಮಾರ್ರೆ. ನಮ್ದು ಇದು ಶೀಟ್ ಅಲ್ಲ, ತುಂಬ ಬಿಸಿ ಆಗ್ತದೆ. ಮಧ್ಯಾಹ್ನದ ಹೊತ್ತು ಮಲಗಲಿಕ್ಕೆ ಕೂಡ ಆಗುದಿಲ್ಲ ಬಿಸಿಯಲ್ಲಿ. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಚಳಿ ಜಾಸ್ತಿ ಇದ್ದರೆ ಕಂಬಳಿ ತಗೊಳ್ಳಿ. ಕಂಬಳಿ ಉಂಟು, ಕಂಬಳಿ ಉಂಟು, ಕಂಬಳಿ ಉಂಟು. ಬೆಂಕಿಯಲ್ಲಿ ಅರಳಿದ ಹೂವು ನಾನಮ್ಮ, ನಾಂತರಂಗ ಬಲ್ಲವರಾರು ಇಲ್ಲಮ್ಮ. ಕೇಶವ ಬ್ರೋ ಮೇರೆ ನಮ್ಮ ಹೆಲ್ಪಿಂಗ್ ಹ್ಯಾಂಡಲ್ ಇರತ್ತೆ ಭವ್ಯ ಸಿಸ್ ಆರ ಲೈವ್ ಇಜ್ಜೆ ಇತ್ತೆ. ಭವ್ಯ ಸಿಸ್ನ ಲೈವ್ ಇಜ್ಜ ಏನ್ ಮಸ್ತ್ ದಿನ ಅಡಿಯೇ ತೂ ಅಂದೆ ಆರ್ ನಪಗೊಂತೆಲ್ಲ ವೈರಲ್ ಇತ್ತನಿಗೆ. ಶುದ್ಧ ಸಸ್ಯ ಬ್ರೆಡ್ ಬನ್ ಕೇಕ್ ಏನು ತಿನ್ನುದಿಲ್ಲ. ಓ ಹೌದಾ, ಬ್ರೆಡ್ ಬನ್ ಕೇಕ್ ಏನು ಟೈಮ್ ಕೇಕ್ ಏನು ತಿನ್ನಲ್ವಾ ನೀವು? ಪ್ಯೂರಾ? ಓ ಟೈಮ್ ಚೇಂಜ್ ಆಂಡ ಏರ್ಲ ಬರ್ಪೂಜೀರು. ಏತು ಗಂಟೆ ಮಲ್ಪುನ ಅಲ್ಲಿಗೆ. ಮಶ್ರೂಮ್ ಸಹ ತಿನ್ನಲ್ಲ, ಮಶ್ರೂಮ್ ಕೂಡ ತಿನ್ನೋದಿಲ್ಲ. ಪನ್ನೀರ್ ಕೂಡ ತಿನ್ನೋದಿಲ್ವಾ? ಸೋಯಾಬೀನ್ ಪನ್ನೀರ್, ಮಕ್ಕೈ, ಮೆಕ್ಕೆಜೋಳದ ಬರ್ತದಲ್ಲ ಅದೆಲ್ಲ ತಿನ್ನೋದಿಲ್ವಾ? ಮಶ್ರೂಮ್ ನನಗೆ ಕೂಡ ಇಷ್ಟ ಇಲ್ಲ. ಪನ್ನೀರ್ ಆದರೆ ಸ್ವಲ್ಪ ಆದರೂ ತಿಂತೇನೆ, ಮಶ್ರೂಮ್ ಅಷ್ಟಿಷ್ಟಿಲ್ಲ ನನಗೆ. ನನಗೆ ಚಿಕನ್, ಮಟನ್, ಫಿಶ್ ಅದೇ. ತರಕಾರಿ ಎಲ್ಲ ಸ್ವಲ್ಪ ಇಷ್ಟ ಇಲ್ಲ, ಆದರೆ ಕೂಡ ತಿಂತೇನೆ ತರಕಾರಿಯನ್ನು. ತಿನ್ನಬೇಕಲ್ಲ, ವಿಟಮಿನ್ಸ್ ಬೇಕಲ್ಲ ನಮಗೆ. ವಿಟಮಿನ್ಸ್ ಬೇಕಾದರೆ ತರಕಾರಿ ಬೇಕಲ್ಲ, ಹಾಗೆ. ವಿಧಿ ಬರಹ ಎಂತ ಘೋರ, ಪ್ರೇಮಿಗಳು ದೂರ ದೂರ, ಪ್ರೇಮ ಕಥೆಗೆ ದೂರ. ಬದುಕು ಐನಿರುವ ಬದುಕು ಪ್ರತಿಗಳಿಗೆ ಸುಳಿಯೊಳಗೆ. ಇಜ್ಜಿ ಮಲ್ಪುಜೆರ್ ಆರು ಮೋನ ಆತುಂಡು. ರಡ್ಡು ವಿಡಿಯೋ ಪಾಡ್ದೆರ್ ವೈರಲ್ ಆದಿತ್ತುಂಡು. ಇತ್ತೆ ಸುದ್ದಿ ಜಾರ್ನ ಮೋನ ಆತುಂಡಾ? ಮಲ್ಲಿಜ್ಜಿ ಆವಡ ಆರು ಬಾಲೆ ಎಲ್ಲಿಯ ಬಾಲೆ ಪತ್ತೊಂದು ಬಂಗ ಆತೆ ಮಲ್ಪೆರ್ಲ ಒಂದು ಲೈವ್ ಮಸ್ತ್ ಬಂಗ ಆಪುಂಡು ಪನೋದಿತ್ತೆರ್ ಲೈವ್ ಮಲ್ಪೆರ. ಬಾಲೆ ಲಕ್ವಾಲ್ ಜಪ್ಪುನ ಮಲ್ಪುಂಡು ಪುರ ಪನೋದಿತ್ತೆರ್. ಮಲ್ಲಿಜ್ಜಿ ಮೋನ ಆಂಡತೆ ಯಾವ ಅತೆ ವಿಡಿಯೋ ಆರ್ನ ವೈರಲ್ ಆಪುಂಡು. ಅಂದ್ ಕೆಲ ವಿಡಿಯೋ ಆರ್ನ ವ್ಯೂಸ್ ಇತ್ತುಂಡು ಅಪ್ಪಗನಿ. ಯಾನ್ ತೂತುಜಿ ಇತ್ತೆ ತೂತುಜಿ ವಿಡಿಯೋ ವೈರಲ್ ಆತನ ಇಜ್ಜನ್ನು. ಯಾನೊಂಜಿ ಬಾಯಿಕೆದ ಪಾಡ್ದಿತ್ತಿನ ವಿಡಿಯೋ ತೂದಿತ್ತೆ ಅರ್ನ ಐದು ಬಗ್ಗೆ ಯಾನ್ ವಿಡಿಯೋಲ ತೂತುಜಿ ಅರ್ನ ಸರ್ಚ್ ಮಲ್ಪನ ಚಾನಲ್ ತಿಕ್ಕೊಂಡೆ ಇಜ್ಜ ಗೊತ್ತುಜಿ ಎಂಕ್. ಯಾನ್ ಆರು ನಮಕ್ ಕಮೆಂಟ್ ಪಾಡ್ದುಪ್ಪೇರು ತೇರೆಗಾಣಲ್ಲ ಐಕ್ ಪೋದು ಅವ್ಲು ಚಾನಲ್ ತಿಕ್ಕುಜಿ ಅರ್ನಲ್ಲ ಹೆಲ್ಪಿಂಗ್ ಹ್ಯಾಂಡ್ ಪಣ್ಣ ಚಾನಲ್ ತಿಕ್ಕುಜಿ. ಮಲ್ಲೇಜಿ ಚಾನಲ್ ಮೋನೋ ಆತಲತೆ ಯಾವ ನಾವು ಲೈಕ್
ಲೈಕ್ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸತೀಶ್ ಅವರೇ, ಥ್ಯಾಂಕ್ ಯು. ಸತೀಶ್ ಅವರೇ, ಕಾಫಿ ಆಯ್ತಾ ನಿಮ್ಮದು? ಬಾನಲ್ಲಿ ಓಡೋ ಮೇಘ ನಿಮಿದು ನಿಂತಲ್ಲೇ ಯೋಗ, ಎಲ್ಲಿರಲಿ ಒಲವಿರದ ಜಾಗ ಬಾಬಾ. ಮೆಕ್ಕೆಜೋಳ ಪನ್ನೀರ್ ತಿಂತೇನಾ? ಓಕೆ ಓಕೆ. ಮೆಕ್ಕೆಜೋಳ ಅದು ಫ್ರೈ ಮಾಡಬೇಕು. ಮೆಕ್ಕೆಜೋಳ ಇದು ಬೇಬಿ ಕಾರ್ನ್ ಅಂತ ಬರ್ತದಲ್ಲ, ಚಿಕ್ಕ ಚಿಕ್ಕದು ಮೆಕ್ಕೆಜೋಳದ್ದು. ಅದು ಏನು ಗೊತ್ತಾ, ಅದು ಕಟ್ ಮಾಡಿ ಫ್ರೈ ಮಾಡಬೇಕು. ಇದು ರವೆ ಹಾಕಿ ಫ್ರೈ ಮಾಡಬೇಕು, ಚೆಂದ ಆಗ್ತದೆ. ಇದು ಮೀನು ತಿಂದಾಗೆ ಆಗ್ತದೆ ಅದು. ನಮಗೆ ವೆಜ್ಜಲ್ಲಿ ಏನಾದರೂ ಇದ್ದರೆ ಬರ್ತದೆ, ಅದು ಆರ್ಡ್ರ್ ಬರ್ತದೆ ಅದರದ್ದು. ಬೇಬಿ ಕಾರ್ನ್ ಇದು ಮಾಡಲಿಕ್ಕೆ, ಫ್ರೈ ಮಾಡಲಿಕ್ಕೆ ಚೆಂದ ಆಗ್ತದೆ. ನಮ್ಮದು ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಈರು ಕಾಫಿ ದೀತಾರ ಇಚ್ಚಿ ನಾನು ಕಾಫಿ ಎತ್ತಿ ನಾನು ಚಾ ಪರ್ತೀನಿ. ನಾನು ಪನ್ಪಿನ ಕಾಫಿ ಹೊರಾರ ಬರ್ಪೆ ಆನ್ಲೈನ್ ನಮಗೆಲ್ಲ ಹೊರವರ ಅಪ್ರೂಪ ಹೊರರ ಕಾಫಿ ಮನ್ಸು ಬರ್ಪ. ಆಯ್ಕೆ ಕಾಫಿ ಅಂದ್ರೆ ಇಷ್ಟ. ದಿನಾಲ ಕೊರ್ಪುಜ್ಜಿ ದಿನಾಲ ಉಷ್ಣ ಹಾಕೊಂಡು ಪನ್ಪೇರು ಪಕ್ಕದ ನಂಗೆ ಗೊತ್ತುಜ್ಜಿ ಹೀಟ್ ಪನ್ಪೇರು ಕಾಫಿ. ಕೊರ್ನೆಗಳು ದಿನಾಲ ಬರ್ಪೆ ಆನ್ಲೈನ್ ನಮಗೆಲ್ಲ. ನಾಳೆ ನಾನು ಚಾ ಮಂತೀನಿ ಅವಳೇ ಎಡ್ಡೆತ್ತು ಅಕ್ಕುಚೂರು ಬಿಸ್ಕಿಟ್ ಮುರ್ಕ ತಿನ್ಪೇರು ಆತೆ ಪಕ್ಕದಲ್ಲ ಪರ್ಪುಜೀರು. ಬೇಬಿ ಕಾರ್ನ್ ನಂದು ಬೇಬಿ ಕಾರ್ನ್ ಎಡ್ಡಾಪುಂಡು. ಸ್ವೀಟ್ ಕಾರ್ನ್ ಉಂಡು ಅವು ಬೇತೆ, ಬೇಬಿ ಕಾರ್ನ್ ಉಂಡು ಅವು ಬೇತೆ ಅಂಚ. ಬೇಬಿ ಕಾರ್ನ್ ನಂದು ಬೇಬಿ ಕಾರ್ನ್ ನಾವು ಎಡ್ಡೆ ಹಾಪಣ ಎಲ್ಲೆಲ್ಲಿ ಬರ್ಪಣ ಇತ್ತು ಬರ್ಪಣ. ಅವೇನು ಒಂದು ಮಾಡ್ತೀವಿ ಇಂಚ ಮೂರ್ದು ಮೀನ್ದಲಕ ತೋಜು ನಾವು ಏನು ಮೀನ್ದಲಕ ನಮ್ಮ ಮತ್ತೆ ಬೊಲೆಂಜಿರ್ ಪೂರ ಕೈಪೋತೆ ಆ ಟೈಪ್ ತೋಜು ನಾವು. ಸಜ್ಜಿಗೆ ಪಾಡ್ದು ಫ್ರೈ ಮಾಡ್ಕೊಡು, ಮಸಾಲೆ ಪಾಡ್ದು ಲಾಯ್ಕ್ ಆಗ್ಬೋದು. ಅವು ವೆಜ್ಜಿಗೆ ಅವು ಜಾಸ್ತಿ ಜನ ಮಲ್ಪಿರು ವೆಜ್ಜಿಗೆ. ಇತ್ತೆ ಮಂಚೂರಿದ ಬದಲು ಅವು ಸ್ಟಾರ್ಟ್ ಆಗ್ತದೆ ಬೇಬಿ ಕಾರ್ನ್. ಮಾತ್ರ ರೇಟ್ ಜಾಸ್ತಿ ಉಂಡು, ಈಗ ಕಾಸ್ಟ್ಲಿ ಅವು. ಅರ್ಧಕ್ಕೆ ಏನಾಗ ಈರ್ ಕೊರ್ಪರ್ ಅನ್ನೇನೆ ತಗೋ. ಅಯ್ಯೋ ಕೊರ್ರೆ ಆತನ ಕೊರ್ತೋಲೆತ ಮಲ್ತದೆ ಒಂದು ಕೊರ್ರೆ ಆಪ ಜತ ಪಕ್ಕದಾದ ಅಲ್ಪಡು ಮಲ್ತದಿನಲ್ಲ ದಾದ ಅಲ್ಪರೆ ಹಾಪಡು ಕೊರ್ರೆ ಆಪುಂಡ ಕೊರ್ತೋಲೆಪ್ಪ. ಒಂದುಂಡು ಕೊದ್ದೆಲುಂಡು, ವೈಟ್ ರೈಸ್ ಉಂಡು, ಚಿಕನ್ ರೆಸ ಉಂಡು. ಓಲ ಕೊರ್ತೋಲಿ ಕೊರ್ರೆ ಆಪುಣ ಅಲ್ಲದ ಆಲ ಕೊರ್ರೆ ಆಪ ಜತೆ ಅವೇ ಪಂಗ ಇಂಚ ಕನ್ನಡಿರು ಕೊರ್ರೆ ಆಪುಣ ಕೊರ್ರೆ ಆವ ಜತ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನೊಂದ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಯಾನ ನೈಟ್ ಕೆಲವು ಸಲ ಬಡವಾನಗ ತಿನ್ಪ ಅಂದೆ. ಹಾ ಓಕೆ ಓಕೆ. ಎನ್ನ ಗುರ್ತಾಂಡೇರಿಗ ಸಂಪತಿ ಸಂಪು ಇರತಿ ಕೂಡ ತೆಲ್ಪುಂದಾಯೆ ಕಣ್ಣು ಮುಚ್ಚಿ ಅರ್ಚಿ ಪದ್ಯಪನಗವು ಮುಚ್ಚಿದು ಪೋಪುಂಡಿ ಎಂಕೊಂಜವ್ವ ಜಬ್ಬೆಸೆ ಪದ್ಯಪನಗವು ಕಣ್ಣು ಮುಚ್ಚಿದೆ ಪೋಪುಂಡು. ಯಾನ್ ಮುಚ್ಚಿನತ್ತವು ತನ್ನಾತಿಗೆ ಮುಚ್ಚಿದು ಪೋಪುಂಡು ಅದು ಗೊತ್ತಿದ್ದಾಯೇನು. ಇರಿ ಹೇಪಲ ಪನ್ಪರ್ ಪದ್ಯವನ್ನ ಕಣ್ಣು ಮುಚ್ಚಿ ಕಣ್ಣು ಇಂಚ ಬುಳಾದು ಪದ್ಯರು ಕಣ್ಣು ಬುಳಾದ ನಾನು ಇರು ಪೋಡಿ ಪೋಪಾರೆ ನಾ ಕಣ್ಣು ತುಣಾಗ ಆತ ಮಲ್ಲ ಕಣ್ಣು ಉಂಟು ಅದಕ್ಕೆ ಕಣ್ಣು ಬುಳಾರೆ ಪಡೊಚ್ಚಿ ಕಣ್ಣು ಬುಳನ ಮೂಚಿ ಕಣ್ಣೆಲ್ಲ ಬುಳವೆ ಕಣ್ಣು ಮುಚ್ಚಿದೆ ಜೆಂಡೆ ಒಂದು ಕಣ್ಣು ಬುಳನ ಡೇಂಜರ್ ಅಪ್ಪು ಪ್ರಳಯ ಹೋಗ್ಬೇಕ. ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿ ಉರಿದು ದುಷ್ಟ ಸಂಹಾರಕ್ಕೆ ಶಿಷ್ಟ ಜಿಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ. ದಿಟ್ಟ ಹೆಜ್ಜೆ ಇಟ್ಟು ಯಜ್ಜ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ ಅಶ್ವಮೇಧ. ಶಾಂತಕ ಬೈದಿರು ಬೈದಿತ್ತೆ ಶಾಂತಿಸ್ ಬೈದಿತ್ತೇರು ಲೈಕ್ ಕೊಡ್ದೇರು ಬಕ ಒಂದೆ ಪೊಡ್ ತಿತ್ತೇರು ಮಸ್ತ್ ಪೊಡ್ ತಿತ್ತೇರು ಬಕ ಪೋಯೇರಿತ್ತೆ
ಬೇಲೆಪ್ಪುಡತೆ ಸಂಗೀತ ಅಮ್ಮ ಅವರೇ, ಗುಡ್ ಈವ್ನಿಂಗ್ ಅಮ್ಮ ಅವರೇ. ಓ ರಾಮು, ಭಾರಿ ಅಪರೂಪ ರಾಮು ಅವರೇ, ಏನು ಭಾರಿ ಅಪರೂಪ ಆಗಿದ್ದೀರಾ, ಹೇಗಿದ್ದೀರಾ ರಾಮು? ಸಂಗೀತ ಅಮ್ಮ ಅವರೇ, ಟೀ ಆರ್ ಕಾಫಿ ಆರ್ ಜ್ಯೂಸು ಏನು ತರಲಿ ಅಮ್ಮ ಅವರೇ? ನನಗೆ ಕಾಫಿ ಕುಟ್ಟಿದ್ದೇನೆ, ಈಗ ಜ್ಯೂಸ್ ಆಗ್ಬೋದಾ ಅಂತ. ತರ್ತೀರಾ? ಮತ್ತೆ ಇಲ್ಲಿ ಸಂಪತ್ ಇದ್ದಾರೆ, ಕೇಶವಣ್ಣ ಇದ್ದಾರೆ, ಅವರಿಗೆ ಕೂಡ ಒಂದೊಂದು ಗ್ಲಾಸ್ ತನ್ನಿ ಅವರಿಗೆ ಕೂಡ. ಕಣ್ಣದ ಉಲಾಯಿ ಉಮಿಲ್ ಪೋಪುಡ ಇಕ್ ಅಂದಂದು ನನ್ನೈತೆ ಉಮಿಲ್ ಬರ್ಪುಡಿ, ನನ್ನೈತೆ ಬಯ್ಯನ ಸ್ಟಾರ್ಟ್ ಆಪುಂಡು ಉಮಿಲ್ದ, ನನ್ನೈತೆ ಬಯ್ಯನ ಉಮಿಲ್ದ ಪೆಟ್ಟುಪ್ಪುಡು. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ಕೂಗಿ ಗೆಳೆಯ ನಿನ್ನನು ಕೂಗಿ. ಮಂಜುನಾಥ್ ಅವರು ಬಂದರು. ಹಾಯ್ ಮಂಜುನಾಥ್ ಅವರೇ, ವೆಲ್ಕಮ್. ಮಂಜುನಾಥ್ ಅವರೇ, ಕಾಫಿ ಆಯಿತಾ ನಿಮ್ಮದು? ಟೀ ಆಯಿತಾ? ಮತ್ತು ನಿಮಗೆ ಲೈವಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸಂಗೀತ ಅವರೇ, ಜ್ಯೂಸ್ ರೆಡಿ ಅಮ್ಮ ಅವರೇ, ಪ್ಲೀಸ್ ಟೇಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಕುಡ್ದಾಯ್ತಾಯ್ತಾ? ರಾಮ್ ಅವರೇ, ಥ್ಯಾಂಕ್ ಯು ಜ್ಯೂಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ಅಣ್ಣೋರ ಮಕ್ಕಳು ನಾವು, ಅವರಂತೆ ಬಾಳುವೆವು, ಈ ದೇಶ ಭಾಷೆಗೆ ನಮ್ಮ ಪ್ರಾಣನೇ ನೀಡುವೆವು, ನಮಗೆಂದಿಗೂ ಸೋಲಿಲ್ಲ, ನಾವ್ಯಾರಿಗೂ ಹೆದರಲ್ಲ. ನೋಡಿ, 3 ಗ್ಲಾಸ್ ಉಂಟು, 3 ಗ್ಲಾಸ್ ಉಂಟು. ತಗೊಳ್ಳಿ ಕೇಶವ್ರು ತಗೊಳ್ಳಿ, ಸಂಪಾ ತಗೊಳ್ಳಿ, ಯಾರೆಲ್ಲ ಇದ್ದೀರಾ 3 ಜನ ತಗೊಳ್ಳಿ. 3 ಗ್ಲಾಸ್ ತಂದರೆ ಆಲ್ ವೆಲ್ಕಮ್ ಟು ಸಂಗೀತ ಅಮ್ಮವರ ಮನೆ. ನಾನು ಸಂಗೀತ ಅಮ್ಮವರ ಮನೆ ಕೆಲಸದವನು. ಪ್ಲೀಸ್ ಟೇಕ್ ಜ್ಯೂಸ್. ಹೌದೌದು, ಜ್ಯೂಸ್ ತಗೊಳ್ಳಿ ರಾಮ, ಜ್ಯೂಸ್ ತಗೊಳ್ಳಿ. ನನಗೆ ಇಲ್ವಾ? ಉಂಟು ಸಂಗೀತ ಮ್ಯಾಮ್, ನೀವು ನಮ್ಮ ಅಮ್ಮವರು, ನಾನು ನಿಮ್ಮ ಮನೆ ಕೆಲಸದವನು ಅಮ್ಮವರು. ಓಕೆ ರಾಮ್ ಅವರು, ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ, ನಾವು ಥ್ಯಾಂಕ್ ಯು ಹೇಳ್ತೇವೆ ಆಯಿತಾ. ನಾವು ಯಾರಾದರೂ ಕೊಟ್ಟರೆ ನಮಗೆ ಥ್ಯಾಂಕ್ ಯು ಹೇಳಿ ಅಭ್ಯಾಸ ಆಗಿದೆ. ಟಾಂಕಿ ಎಲ್ಲ ಕೊಡೋದೇ ಅಭ್ಯಾಸ ನಮಗೆ. ಥ್ಯಾಂಕ್ ಯು ಹೇಳಿ, ಹಾಗೆ ಥ್ಯಾಂಕ್ ಯು ಒಂದು ಬರ್ತದೆ ನಮ್ಮ ಬಾಯಲ್ಲಿ ಆಯಿತಾ. ಇರಿಗೆ ದಾದ ಮಾತ ಕೊರ್ಪುಜೇರಿ ಇಂಕು ಒಂಜಿ ಚಪ್ಪೆ ಸೋಡ ಕೊರ್ಪಿನ ಗತಿ ಅಲ್ಲೇ 3 ಗ್ಲಾಸ್ ಕೊರ್ತುಜಿ ಸಂಪು 1 ಗ್ಲಾಸ್ ಎತ್ತೊಲ್ಲಿ. ಸಂಗೀತ ಅಮ್ಮ ಅವರೇ, ನಿಮ್ಮ ಮನೆ ಕೆಲಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಐರನ್ ಮಾಡೋದು, ಶೂ ಪಾಲಿಶ್, ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ರೂಮ್ ಕ್ಲೀನ್, ಕಾರ್ ವಾಶ್ ಎಲ್ಲ ಮಾಡ್ತೀನಿ. ಓಕೆ, ಎಲ್ಲ ಒಂದೊಂದು ಮಾಡ್ಕೊಂಡು ಬನ್ನಿ ನೀವು. ನಾನು ಇಲ್ಲೇ ಇದ್ದೇನೆ, ಕಾಯ್ತೇನೆ ಆಯಿತಾ. ಮತ್ತೆ ನೋಡ್ತೇನೆ ನೀವು ಹೇಗೆ ಮಾಡಿದ್ದೀರಾ ಅಂತ ನೋಡ್ತೇನೆ ನಾನು ಬಂದು ಆಯಿತಾ. ನೀವು ಒಂದೊಂದು ಕೆಲಸ ಆಗುವಾಗ ಬಂದು ಹೇಳಿ. ಈಗ ಫಸ್ಟಿಗೆ ನೀವು ಎಂಥ ಕೆಲಸ ಮಾಡ್ತೀರಾ? ನೆಲ ಗುಡಿಸಿ ಒರೆಸಿ ಫಸ್ಟಿಗೆ ಆಯಿತಾ. ದಾಡ ಡಿಮ್ಯಾಂಡ್ ಇರಿ ಅಂದಿ ಕೆಲಸಗಳವರೆ ಸಂಪು ನಿಜವಾದ మీరు ಕೆಲಸ ಮಾಡ್ಲಾಗ್ಲಿ ಎಲ್ಲ ಬರ್ತಿತ್ತೇಡೆ ಯಾರು ಏತು ಖುಷಿ ಆತೆ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಅದೇ ಅವಾಗ ಪದ್ಯ ಏನು ನೆಂಕು ದಾದ ಡಿಮ್ಯಾಂಡ್ ಇರು ಅಂದೆ ಮನೆ ಕೆಲಸದವರಿಗೆ ಸಿಂಕ್ ತೋರಿಸಿ ಅಂತ ಹೇಳ್ತಾರೆ. ಅವರಿಗೆ ಗೊತ್ತುಂಟಾ ಕೇಶವ್ ಒಬ್ರು, ಅವರು ಈಗ ಬರೋದಲ್ಲ, ಅವಾಗ ವೈರಲ್ ಇತ್ತಲ್ಲ ಆಗ ಬರ್ತಾ ಇದ್ರು ಅವರು. ಮತ್ತೆ ಪ್ರೀತಿ ಅಕ್ಕ ಬೈಚೇರಿ ಲೈವ್ ಗಿಜ್ಜಿ ಯಾನಿ ಸಡನ್ನೇ ಬರ್ತೀನತೆ, ಯಾರು ಸಡನ್ನೇ ಬೈಯಕ್ಕೆ ಬರ್ತೀನಿ ಸಂಪು ವಿಜಿ. ನಾನು ಕಾಣೆ ಬರ್ತೀನಲ್ಲ, ಕಾಣೆ ಬರೇ ಪುರ್ಸೊತ್ತಿಚ್ಚಿ ಅಂದ್ರೆ ಸಡನ್ನೇ ಬೈಯಕ್ಕೆ ಒಂದು ಎಂಟ್ರಿ ಹಾಕಿನಿ. ಜನ ಕಮ್ಮಿ ಇಲ್ಲ, ಜನ ಇಜ್ಜೇರಿ ಇರಲ್ಲ, ಅಪರೂಪಕ್ಕೆ ಬರ್ತೀನತೆ ನಂಚ. ಅಪರೂಪದ ಬೆಳದಿಂಗಳ ಶ್ರೀದೇವಿಯೋ ಶ್ರೀ ಗೌರಿಯೋ ಜೊತೆಯಾಗಿ ಮಾಹೇಶ್ವರ ಇಂದ್ರನಿಗೋಲುವ ಚಂದ್ರನಿಗೋಲುವ ವೀರ ಧೀರವರ್ಧನ. ಇರೆಗ ಇನ್ನ ಕ್ಯಾಟಿಂಗ್ ಆದಲ ಬಾಜನ ಕೊರ್ಲೆ ದೆಕ್ಕದು ಜುವ ಗಟ್ಟಿ ಉಂಡು ಬರೋದಲ್ಲಿ ಅವು ಆತಂಡಿ ಅವ ಕಡೆ ಆತನು ಮಧ್ಯಾಹ್ನ ಪೂರ ದೆಕ್ಕದು ಪಾಡ್ದ ಯಾನ್ ಪಾಡ್ದೆ ದೆಕ್ಕದು ಪೂರ ನಿಕ್ಲೆ ಪೂರ ಬೇಲೆ ಕೊಡ ಎನ್ನ ಬೇಲತೆ ಅವು. ಅವರ ಹುಟ್ಟು ಹಬ್ಬ ದಾರಿ ತಪ್ಪಿ ಬಂದದ್ದು ದುರ್ಗಸಿಸ್. ಅಯ್ಯೋ ದಾರಿ ತಪ್ಪಿ ಬರ್ಲಿ
ಇಲ್ಲ ಕೇಶವ್ರು ಅವ್ರು ಬರ್ತಾರೆ ಯಾವಾಗ್ಲೂ, ಅಪರೂಪಕ್ಕೊಂದ್ಸಲ ರಾಮು ಅವ್ರು ಬರ್ತಾರೆ. ಎಲ್ಲರ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅವರು, ಚಂದ ಕೆಲಸ ಮಾಡ್ತಾರೆ ಅವರು. ಸಂಗೀತ ಅಮ್ಮರೇ, ನಾನು ಗೆಸ್ಟ್ಗೆ ಇಂಟ್ರೊಡ್ಯೂಸ್ ಮಾಡಿ ಅಮ್ಮ, ಹೌದು ನೋಡಿ ಇದು ರಾಮು ಅವರು, ನಮ್ಮ ಮನೆ ಕೆಲಸದವರು ಆಯ್ತಾ ರಾಮು ಅವರು. ಅವರಿಗೆ ಹಾಗೆ ಹೇಳ್ಬೇಕಂತೆ, ನಮ್ಮ ಹತ್ರ ಬೇರೆ ಏನು ಹೇಳ್ಲಿಕ್ಕಿಲ್ಲ, ಕೆಲಸದವರಂತ ಹೇಳ್ಬೇಕಂತೆ ಅವ್ರಿಗೆ, ಹಾಗೆ ಪರಿಚಯ ಮಾಡಿಕೊಡ್ಬೇಕಂತೆ. ನಿಮ್ಗೆ ಏನಾದ್ರು ಜ್ಯೂಸ್ ಕಾಫಿ ಬೇಕಾದ್ರೆ ಕೇಳಿ, ಅವ್ರು ಮಾಡಿ ತರ್ತಾರೆ ಆಯ್ತಾ. ನಮ್ಮ ಹೆಮ್ಮೆಯ ಕನ್ನಡತಿಗೆ ಒಂದು ಲೈಕ್ ಕೊಟ್ಟೆ. ಥ್ಯಾಂಕ್ ಯು ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಏನಿವತ್ತು ಲೇಟ್ ಬಂದದ್ದು ಭಾಸ್ಕರ್ ಅವರೇ, ನನಗೆ ಹೊರಡು ಹೊತ್ತಾಯ್ತು, ಮಾತ್ರ ಪರವಾಗಿಲ್ಲ ಬಂದ್ರಲ್ಲ, ಲೈಕ್ ಕೊಟ್ರಲ್ಲ, ತುಂಬ ಖುಷಿ ಆಯ್ತು. ಮತ್ತೆ ಕಾಫಿ ಆಯ್ತಾ ಭಾಸ್ಕರ್ ಅವರೇ? ಯಾನು ಪೋಪರ ಅಂತ ಒಂತುಲೆ 10 ನಿಮಿಷ ಒಂತುಲೆ 10 ನಿಮಿಷ ಆಯ್ಕ ಲೈವ್ ಎಂಡ್ ಮಲ್ಪೆ. ನವೀನೇರ್ನ ಕೋಡೆ ಲೈವ್ ಇತ್ತನೆ ಅಂದಿ ಇರೇನು ಕೇಂಡೇರಿಯೇ ಸಂಪು ಒಡೆ ಪೋತೀರು ಕೇಂಡೇರಿ ನವೀನ್ ಬ್ರೋ. ಬಕ್ಕ ಒಲ ಆಟ ಪೋತೀರು ತೋಜೋರು ಪಂಡೇರಿ ಆಟ ಪೋತಾರ ಕೋಡೆ ಸಂಪು ಕೇಂಡೇರಿ ನವೀನ್ ಬ್ರೋ ಕೇನ್ವೇರಿರೇನು ಸಂಪು ಬೈಜೀರು ಮಾರ್ರೆ, ಸಂಪು ಒಲ್ಲೇರೇನು ಪಂಡೇರಿ ಸಂಪತ್ ಸಂಪು ಬ್ರೋ ಈರು ಪೋವರ್ಚಿ 6 ಒರಿಯೇ ಕ್ಲೀನ್ ಮಲ್ಪೇರಿ 6 ಒರಿಯೇ ಮಲ್ಪೇರಿ ಮಾತ ಕೆಲಸ ಮಲ್ಪೇರಿ. ಆಯ್ತು ಅಮ್ಮ ಅವ್ರಿ, ನೀವು ಕೆಲಸ ಸ್ಟಾರ್ಟ್ ಮಾಡಿ ಆಯ್ತಾ, ಮತ್ತೆ ಇಲ್ಲದಿದ್ರೆ ರಾತ್ರಿ ಆಗ್ತದೆ ಮಾರೆ ನೀವು ಮನೆಗೆ ಹೋಗುವಾಗ. ಹಾಗೆ ಬೇಗ ಬೇಗ ಕೆಲಸ ಮಾಡಿಬಿಡಿ ಆಯ್ತಾ. ಮತ್ತೆ ಅದು ಹಾರ್ಪಿಕ್ಕೆಲ್ಲ ಉಂಟಲ್ಲಿ, ಎಲ್ಲ ಇಟ್ಟಿದ್ದೀನಿ ಅಲ್ಲಿ, ತೆಗೆದು ವಾಶ್ ಮಾಡಿಬಿಡಿ. ಮತ್ತೆ ಬರ್ತೇನೆ, ಶುಭರಾತ್ರಿ. ಓಕೆ ಭಾಸ್ಕರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಕೊಟ್ಟು ಒಂದು ಲೈಕ್ ಕೊಡ್ತಾ ಇದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆನೆವೀಡು ಈ ಹೆಸರ. ಆಂಡ ಬೊಕ್ಕ ಬರ್ಪೆ ಆವಾವಿಗೆ ಬಲೆ ಬಲೆ तेरे मेरे बीच ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ, ಮುದ್ ಮಾಡೋಕು ಕಂಜೋಸು ಬುದ್ಧಿಯ ಬೇಕಾ, ಹನಿಮೂನ್ನಲ್ಲೂ ಧ್ಯಾನ ಏಕಾಂತದಲ್ಲೂ ಮೌನ, ಏನೋ ಚಂದ ಹತ್ತಿರವ ಹುಡುಗ. ಮತ್ತೆ ಬರ್ತೇನೆ ಅಂತೇಳಿ ಲೈವ್ ಹೋದು ನಮಕ್ ಮರಳು ಶುರು ಆತಂడి ಇಡೀ ದಿನ ಅಂದಿ ಎಂಕ್ ದಾದ ಗೊತ್ತ నేను ಕಣ್ಣದಲ್ಲ ಒಂಚೂರು ಮೈ 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 ಮೇಕಂ ಕಣ್ಣು ಆಪುಂಡು ಪೋಡಿಗೆನೆ ಆಪುಂಡಿಗೆ ಈತ WH ಕಂಪ್ಲೀಟ್ ಆಯ್ನೆ ಬಿಟ್ಟು ಕಾಪುನಿತ್ತೆ ಮಕ್ಕ ಅಪರೂಪ ಕೊಂಚ ದಿನ ಬರ್ತೀನಿ ಲೈವ್ ಅಣ್ಣ ವಿಡಿಯೋ ಇಜ್ಜಿರ ಲೈವ್ ಬರೋಡೆ ಆಪುಂಡು ಗೊತ್ತನೆ ಮಾತಿರ್ನ ಮರೆಯರ ಆಪು ಜೊತೆ ಪೂರಿನ ಅವರ ಪಾತೆರ್ದು ಪೋಡ ಅತಿ ನಿಕುಲು ಲೈವ್ಗೆ ಬರ್ತಿದ್ದೀರ ಒಂದು ವಿಡಿಯೋ ತುಳಿಯವೆ ಮಾತೆರ್ಲ ಬರ್ಪುಂಡು ಲೈವ್ ಬರ್ಪುಜಿ ಬರ್ಪೆ ಅಪರೂಪ ಬರೋಡ ಆಪುಣತೆ ಜಗತ ಜನನಿ ಜಗದಂಬಾ 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 ಭವಾನಿ ಜಗತ ಜನನಿ ಜಗದಂಬಾ 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 ಭವಾನಿ. ನಾನು 10 ನಿಮಿಷ ಒಳ್ಳೆ 10 ನಿಮಿಷ ಸಪೋರ್ಟ್ ಮಾಡ್ಪ್ಲೆ ಬಕ್ಕ ಲೈವ್ ಎಂಡ್ ಮಲ್ಪೇವೆ ಏನು ನಾವು 10 ನಿಮಿಷ ಒಂಜಿ ಸಪೋರ್ಟ್ ಮಾಡ್ಪ್ಲೆ ಇಂಕ 10 ನಿಮಿಷ ಒಳ್ಳೆ 10 ನಿಮಿಷ ಅಷ್ಟೇ ಮತ್ತೆ ಎಂಡ್ ಲೈವ್ ಎಂಡ್ ಬಕ್ಕ ಈರ್ಲ ಅಂಚೆನತೆ ಇಜ್ಜಿ ಬಕ್ಕ ಅಂಚ ಬೊರಾನೆ ಬಿಟ್ರೆ ಲಾಪುಜಿ ಲೈವ್ ಪುರ ಪನ್ಪಿ ನಮ್ಮ ಬರ್ಪುಜ ಅಂದ್ ಅಂಚ ನಾವು ವಿಡಿಯೋ ಓಲ್ ತಿಕ್ಕೊಂಡು ವಿಡಿಯೋ ತಿಕ್ಕೊಡತೆ ವಿಡಿಯೋ ತಿಕ್ಕೊಂಡ ಓಕೆ ವಿಡಿಯೋ ತಿಕ್ಕಿದ್ರೆ ಲೈವ್ಗೆ ಬರೋಡ ಆಪುಣತೆ ಬಕ್ಕಿಜಿಲ್ಲ ಆಲ್ಪುಣು ನೀನೊಳ ವಿಡಿಯೋ ಪಾಡ್ಲ ಲೈವ್ ಬರ್ತನ ನೀನೊಳ ವಿಡಿಯೋ ಪಾಡ್ಲಕ್ಕ ಆಪುಣು ಒಳ್ಳೊಂಜ ಆಪುಣು ನಮಕ್ ಅಂಚ ಬರ್ಪೆ ಅಂಚ ರಪ್ಪ ಓವೆಲ್ಲ ಬುಡ್ರೆ ಆಪು ಜತೆ ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ ಒಳ್ಳೆ ವರ ತರುವೆ ಧಾರೆ ನಾನೆರುವೆ ಸುರುಟು ಒಂಜಿ ಲೈವ್ ಎಂಟ್ರಿ ಆಯ್ನತ್ತೆ ಇತ್ತೆ ಇರತ್ತೇನು ಲೈವ್ ಆತ ನಂದಂದಿ
ಅವು ಪನ್ಪಿನಿ ನಮ್ಮ ಬರ್ಪುಜದ ಪನ್ಪಿನಿ ಆಡ ಅದಾದ ಗೊತ್ತನೆ ಬರ್ಪನೆ ತೆ ನವೀನ್ ಬ್ರೋಯ್ತೆ ಬರ್ಪುಜೆರೆ ಅಂಚ ಬರ್ಪನೆ ನಮ್ಮಲ್ಲ ಪನ್ಪಿನಿ ಬರ್ಪುಜಿಂದು ಬರೋಡೆ ಆಪುಂಡು ಅದೇ ಚೆಕ್ ದಾದ ಮುರ್ಕೆರೆ ದಾಲೆಜಿ ಮುರ್ಕೆರೆ ದಾಲೆಜಿ ಚಾಪಾರಿ ಅಲ್ಲ ಚಾಪಾರಿಯ ಮುರ್ಕೆರೆ ದಾಲೆಜಿ ಬಿಸ್ಕಿಟ್ ಉಂಡು ಅಂಚ ಆಡ ಬೈಯಾಗ ತಿನ್ಪುಜ್ಜಿ ಹೊರ ಇತ್ತನ ಕಾಣದ ದೋಸೆ ಇತ್ತನ ಪುರ ತಿನ್ಪೆ ಅಂಚ ಗಿರಿಜಾ ಸಿಸ್ ಬಂದರು. ಹಾಯ್ ಸಿಸ್ ಗಿರಿಜಾ ಸಿಸ್, ವೆಲ್ಕಮ್. ಗಿರಿಜಾ ಸಿಸ್ ಕಾಫಿ ಆಯ್ತಾ ನಿಮ್ಮದು? ಲೈಕ್ ಡನ್ ಸಿಸ್ ಅಂತ ಹೇಳಿ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಗಿರಿಜಾ ಸಿಸ್ ಲೈವ್ ಮಾಡದೆ ಬಿಟ್ಟಿದ್ದೀರಲ್ಲ. ಟೀ ಆಯಿತು ಸಿಸ್, ಆಗಿದೆ ಸಿಸ್, ಟೀ ಆಗಿದೆ. ಕಾಫಿ ಆಯಿತು ಸಿಸ್ ಅಂತ ಹೇಳ್ತಾರೆ. ನಮಗೆ ಆಗಿದೆ ಟೀ ಆಗಿ ನಾನು ಬಂದದ್ದು ಲೈವಿಗೆ. ಈಗ ಇನ್ನೊಂದು 10 ನಿಮಿಷ ಇದ್ದೇನೆ, ಮತ್ತೆ ಎಂಡ್ ಮಾಡೋದು ಲೈವ್. ಜನ ಕಡಿಮೆ ಇದೆ, ಜನ ಇಲ್ಲ. ನಾನು ಅಪರೂಪಕ್ಕೆ ಬರುದಲ್ಲ, ಸಾಯಂಕಾಲ ಅಪರೂಪಕ್ಕೆ ಬರುದು. ನಾನು ಯಾವಾಗ ಬೆಳಿಗ್ಗೆ ಬರುದಲ್ಲ, ಇವತ್ತು ಸಾಯಂಕಾಲ ಬಂದದ್ದು. ಇವತ್ತು ಬೆಳಿಗ್ಗೆ ಬರಲಿಕ್ಕೆ ಆಗಲಿಲ್ಲ ನನಗೆ. ಲೈವ್ ನೋ ಸಿಸ್, ಹೌದು, ಯಾರ್ದು ಕೂಡ ಲೈವ್ ಇಲ್ಲ ಈಗ. ದೋಸೆ ಒರಿಂಡ ದಕ್ಕುಡತ್ತೆ ಇರೆಗ್ ಲಾಸ್ ಹಾಕೊಂಡತ್ತೆ ದಾಯಿ ದಕ್ಕುನು ಅವೆ ನಾವು ಔಟ್ ಬಾಕ್ಸ್ ಪಾಡ್ ತಿಪ್ಪು ಜನ ಬೈಯಾಗ ಎಷ್ಟು ಫ್ರೆಶ್ ಉಪ್ಪುನು ಗೊತ್ತುಂಡೆ. ಮೀದರಸ ಕೋರ್ರಸ ಪುರೆತ್ತನ ತಿನ್ನೋಲಿ ಸಂಪು. ಎಂತ ಸಂಪು, ನೀವು ಯಾಕೆ ವೇಸ್ಟ್ ಮಾಡೋದು ಫುಡ್ಡು? ಮತ್ತೆ ಏನು ಸಮಾಚಾರ ಸಿಸ್? ಏನಿಲ್ಲ ಗಿರಿಜಾ ಸಿಸ್, ಹೀಗೆ WH ಕಂಪ್ಲೀಟ್ ಆಗಬೇಕಲ್ಲ, ಅದೇ ಒಂದು ಟೆನ್ಷನ್, ಮತ್ತೆ ಏನಿಲ್ಲ. ಮತ್ತೆ ಸಮಾಚಾರ ಏನಿಲ್ಲ. ಹೌದು ಸಿಸ್ ಅಂತ ಹೇಳಿದ್ರೆ ಹೌದು. ಇವತ್ತು ವಿಡಿಯೋ ಹಾಕಿದ್ದೀರಾ ಗಿರಿಜಾ ಸಿಸ್? ನಿನ್ನೆದೆಲ್ಲ ನೋಡಿದ್ದೇನೆ, ಇವತ್ತು ಹಾಕಿದ್ರೆ ಇನ್ನು ನೋಡ್ಬೇಕಷ್ಟೆ. ನೋಡಿದ್ದೇನೆ ಬೆಳಿಗ್ಗೆ ಮಧ್ಯಾಹ್ನ ಒಂದು ಕೆಲವು ವಿಡಿಯೋ ನೋಡಿದ್ದೇನೆ. ನಿಮ್ಮದು ನೋಡಿದ್ದೇನಾ? ಏನು ಸಿಸ್ ಫಂಕ್ಷನ್ ಡೈಲಿ ನಿಮ್ಮ ಊರಲ್ಲಿ? ನಮ್ಮ ಊರಲ್ಲಿ ಏನು ಗೊತ್ತಾ, 4 ಫಂಕ್ಷನ್ ಇದೆ. ಹೋಗುದಾದ್ರೆ ದಿನಾಲು ಹೋಗ್ಬೋದು, ಫಂಕ್ಷನ್ ದಿನಾಲು ಉಂಟು. ಆದರೆ ನಮಗೆ ದಿನಾಲು ಹೋಗುದು ಹೇಗೆ? ಮಕ್ಕಳಿಗೆ ಸ್ಕೂಲ್ ಎಲ್ಲ ಇರ್ತದಲ್ಲ, ಹಾಗೆ ಕಷ್ಟ ಆಗ್ತದೆ ದಿನಾಲು ಹೋಗ್ಲಿಕ್ಕೆ. ನೋ ವಿಡಿಯೋ ಸಿಸ್. ಹೌದು, ಫಂಕ್ಷನ್ ಇದೆ, ಹೋಗ್ಬೋದು. ಆದರೆ ನನಗೆ ದಿನಾಲು ಹೋಗ್ಲಿಕ್ಕೆ ನನಗೆ ಕೂಡ ಬೋರಿಂಗ್ ಆಗ್ತದೆ. ಇದು ಮದುವೆ ಮತ್ತು ಮೆಹಂದಿ ಎಲ್ಲ ಕರೆದ್ರೆ ಹೋಗ್ಲೇಬೇಕಾಗ್ತದೆ. ಈಗ ಯಕ್ಷಗಾನ ಅದೆಲ್ಲ ಇದೆ ದಿನಾಲು. ಯಕ್ಷಗಾನ, ಕೋಲ ಅದೆಲ್ಲ ತುಂಬ ಇದೆ. ಪೂಜೆ ಹೋಗುದಾದ್ರೆ ಎಲ್ಲ ಉಂಟು. ಶಶಿಕಾಂತ್ ಬ್ರೋ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಶಶಿಕಾಂತ್ ಬ್ರೋ ಒಂದು ಶಶಿಕಾಂತ್ ಬ್ರೋ, ಇದು ನೀವೇ ಅಲ್ಲ? ಮತ್ತೆ ನೀವು ಬ್ಲೂ ಯಾಕೆ ಹೋಗಿದ್ದು? ಸುಮ್ಮನೆ ಕಾಮಿಡಿ ಅಂತ ಹೇಳಿದ್ರೆ ಹಾಗೆ ದೂರ ದಿನಾಲ ಪೋಪಿನಿ ಅವೇ ದಿನಾಲ ಎಂಕಲ್ಲ ಊರು ದಿನಾಲ ಫಂಕ್ಷನ್ ಉಂಟು, ದಿನಾಲು ಹೋಗ್ಬೋದು. ಮಾತಾಡಿಸೋಣ ಅಂತ ಬಂದು ಸೋಕಿದ್ದೆ ಸಿಸ್. ಥ್ಯಾಂಕ್ ಯು ಸೋ ಮಚ್. ನೆನಪಿಟ್ಕೊಂಡು ಬರ್ತೀರಲ್ಲ, ಅದುವೇ ತುಂಬ ಖುಷಿ ಗಿರಿಜಾ ಸಿಸ್. ಮತ್ತು ಮಾತಾಡ್ತಿರಲ್ಲ, ಹೇಗಿದ್ದೀರ ಅಂತ ಕೇಳ್ತೀರಲ್ಲ, ಅದುವೇ ತುಂಬ ಖುಷಿ ನಮಗೆ. ಒಂದು ಸಾಂಗ್ ಹೇಳಿ. ಸಾಂಗಾ ನಿಮಗೂ? ಸಾಂಗ್ ಓ ಮಲ್ಲಿಗೆ ಹರಸಿ ಹಾಡುವೆ ನಿನಗೆ ನಾನು, ಓ ಸಂಪಿಗೆಯೇ ವರವ ಬೇಡುವೆ ನಿನಗೆ ನಾನು. ಮಧುರವಾಗಲಿ ಎಲ್ಲ, ಸುಖದಿ ತೇಲಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ನಿನ್ನ ಮದುವೆ ಮಂಟಪ ನಾನೇ ಮಾಡಿರುವೆ, ಒಳ್ಳೆ ವರ ತರುವೆ, ದಾರಿ ನಾನೆರುವೆ. ಮಲ್ಲಿ ಮದುವೆಗೆ ಮುಂಚೆಯೇ ಹಸೆ ಏರದು ಸಂಪಿಗೆ, ಪ್ರೀತಿ ಮಾತಿನ ಕಂಪಿಗೆ ಸೋಲಲೇಬೇಕಿದೆ ಸಂಪಿಗೆ. ಕಾಲ ನೋಡಲಿ ಎಲ್ಲ, ಚೈತ್ರವಾಗಲಿ ಎಲ್ಲ, ಇದೇ ಹಾಡುವೆ ಸದಾ, ನಾ ಇದೇ ಬೇಡುವೆ ಸದಾ. ನನಗೆ ನಿಮ್ಮನ್ನು ನೋಡುವಾಗ ಈ ಸಾಂಗ್ ನೆನಪಿಗೆ ಬರುದು ಗಿರಿಜಾ ಸಿಸ್. ಇನ್ನ ಜಾಸ್ತಿ ಎಂಕ್ಲೇರ್ಗತ್ತೆ ದಾದಿ ಸಂಪು ಕರ್ಮ ಇಲ್ಲ ಪಲ್ಲೆ ಸಾಂಗ್ ದೇವರೇ ಪಲ್ಲೆ ಮೈಕ್ ಬೋರ್ಡ್ ಇತ್ತು ನೀ ಹೇಳದಾದ ಅಲ್ಪನು ಜಪ್ಪ. ಅದು ಒಂದು ಜಾತ್ರೆ ಪೋವರುಂಡ ಇಚ್ಚಿ ಜಾತ್ರೆ ಪೋವರ ಇಚ್ಚಿ ಅವು ಏರು ಅವ ಬರಿತ ಬಿಲ್ಡಿಂಗ್ ದಾಕೊಲಿ
ನಂದು ನಿಮ್ಮದು 6 ಮಂತ್ ಆಯ್ತು ಸಿಸ್ ಫ್ರೆಂಡ್ಶಿಪ್ ಆಗಿ. ಹೌದೌದು, ನಾನು ನೀವು ಸಾಂಗ್ ಸಿಸ್, ಹೌದೌದೌದು. ಅದು ನನಗೆ ನಿಮ್ದು ಯಾವಾಗ್ಲೂ ನೆನಪಿಗೆ ಬರ್ತದೆ, ನಿಮ್ದು ಮತ್ತೆ ಪ್ರೀತ್ ಸಿಸ್ ಎಲ್ಲ ನೆನಪಿಗೆ ಬರ್ತಾರೆ ಆ ಸಾಂಗ್ ಹೇಳುವಾಗ. ಪ್ರೀತ್ ಸಿಸ್ ಈ ಸಾಂಗ್ ಅನ್ನು ಆಡಿದ್ರಲ್ಲ ಅವರ ವಿಡಿಯೋದಲ್ಲಿ, ಮತ್ತೆ ನೀವು ಯಾವಾಗ್ಲೂ ಬರುವಾಗ ಹೇಳ್ತೀರಾ ನಾನು ಮತ್ತೆ ನೀವಿದು ಅಂತ. ಅದಕ್ಕೆ ನನಗೆ ಇವತ್ತು ಅದೇ ಪದ್ಯ ನೆನಪಾಯ್ತು. ರಾಯರ ಸಂಧಿ ಶಾಂತಿ ಹೋಮ ಪನೆ ಎಲ್ಲ ರಾಯರ ಪೂಜೆಡು ಸಂಧಿ ಶಾಂತಿ ಹೋಮ ಅಂದೇ ಈ ಪೂಜೆ ಪೋಪರದೆ ಎಂಕೀರ್ ಪಟ್ರಂದು ಎಕಡೆ ಗೊತ್ತಾಯಿನಿ ಅಕ್ಕಲೆಪ್ಪು ನೀರೇನು ಪೀರ ಟ್ಯಾರಿಸರು ಅವು ಆರ್ಯ ಬರಿತಿಲ್ಲದ ಬಾಲೆಂಡೊಂಜಿಲ್ಯ ಪೊಣ್ಣು ಬಾಲೆ. ಹುಟ್ಟು ಹಬ್ಬದ ನೈಸ್ ಸಾಂಗ್ ಮೂಡಿ ಬರಲಿ. ಹುಟ್ಟು ಹಬ್ಬದನ ಅವೆಲ್ಲೇ ಪನ್ನಡಪ್ಪನಿಗೆ ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ, ಪ್ರಾರ್ಥಿಸುವೆವು ನಿನ್ನ ಆಯುಷ ಪೂರ್ಣವಾಗಲಿ, ನೂರ ತುಂಬಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಲವ್ ಯು ಸಿಸ್ ಅಂತ ಹೇಳ್ತಾ ಇದ್ದೆ. ಲವ್ ಯು ಟು ಗಿರಿಜಾ ಸಿಸ್, ಲವ್ ಯು ಟು. ಗುಡ್ ದೇವರೇ ಪಣದಲ್ಲಿ ಸೂಪರ್ ಪಣದಲ್ಲಿ ಅಕ್ಕ ಬ್ಯಾಕ್ ನೋಡಿ ಯಾರದು ವಾಚ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಇದು ಬಿಲ್ಡಿಂಗ್ನವರು, ಹತ್ತಿರದ ಬಿಲ್ಡಿಂಗ್ನವರು, ಅವ್ರು ಗೊತ್ತುಂಟು ಅವರದ್ದು. ಚಂದು ಅವರು ಹೊಸಬ್ರಾ ನೀವು ಚಾನಲ್ಗೆ? ಚಂದು ಅವರೇ ಲೈವ್ಗೆ ಒಂದು ಲೈಕ್ ಕೊಡಿ, ಮತ್ತೆ ಸಬ್ ಆಗದಿದ್ರೆ ಒಂದು ಸಬ್ ಆಗಿ ಆಯ್ತಾ. ವೈಟಲ್ಲಿ ಮೀಟ್ ಆದಾಗ ನಾನು ನೀವು ರೀಲ್ ಮಾಡೋಣ ಸಿಸ್. ಓಕೆ ಓಕೆ, ಖಂಡಿತ ಖಂಡಿತ ಗಿರಿಜಾ ಸಿಸ್, ಖಂಡಿತ ಮೀಟ್ ಆಗುವ ನಾವು ಒಂದ್ಸಲ. ಫ್ಯಾಂಟಾಸ್ಟಿಕ್ ಲೈವ್ ಅಂತೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ಲರೂ ಅಕ್ಕನಿಗೆ ಗಿಫ್ಟ್ ಕೊಡಿ ಹುಟ್ಟು ಹಬ್ಬಕ್ಕೆ. ಇವತ್ತು ಹುಟ್ಟು ಹಬ್ಬ ಅಲ್ಲವ ಕೇಶವ್ ಅವರು ನಂದು. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಗಿರಿಜಾ ಸಿಸ್, ಸೇಮ್ ಟು ಯು. ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನೊಂದು 5 ನಿಮಿಷ ಇದ್ದೀನಿ ಮತ್ತೆ ಎಂಡ್ ಲೈವ್. ಮತ್ತೆ ಇನ್ನೊಂದುಂಟು ಪದ್ಯ, ಏನು ಗೊತ್ತಾ, ಹುಟ್ಟುಹಬ್ಬದ ಪದ್ಯ ಹೇಳಿ ಕೇಳಿದ್ರಲ್ಲ, ನೆನಪಿಗೆ ಬರುದಿಲ್ಲ ಮಾರ್ರೆ. ಗಿರಿಜಾ ಸಿಸ್ ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಗಿರಿಜಾ ಸಿಸ್, ಸಪೋರ್ಟ್ ಅಲ್ಲಿ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಸಿಸ್. ಡಿನ್ನರ್ಗೆ ಎಂತ ಸ್ಪೆಷಲ್ ಮಾಡಿದ್ದೀರಾ? ನೈಟ್ ಡಿನ್ನರ್ಗೆ ನೀವು ಪ್ಯೂರ್ ವೆಜ್ ಅಲ್ಲ ನೀವು? ನಮ್ಗೆ ಇವತ್ತು ವೆಜ್, ನಾವಿವತ್ತು ನಿಮ್ಮ ಥರ ಗಿರಿಜಾ ಸಿಸ್, ಇವತ್ತು ನಾವು ನಿಮ್ಮ ಥರ ವೆಜ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು. ಚಪಾತಿ ಸಿಸ್, ಚಪಾತಿ ಬಾಜಿ. ಓಕೆ. ಈ ಬಂಧನ ಜನುಮದ ಅನುಬಂಧನ, ಈ ಪ್ರೇಮ ಸಂಗೀತ ಸಂತೋಷ ಸಂಕೇತ, ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಚೇತನ, ಈ ಬಂಧನ ಹೃದಯ ತುಂಬಿ ಬಂದ ಒಂದು ಸುಖ ಸಾಧನ, ನಿನ್ನ ಮಡಿಲಲ್ಲಿ ನಾನು ಮಗುವಾದೆ, ನಿನ್ನ ಉಸಿರಲ್ಲಿ ನಾನು ಉಸಿರಾದೆ, ಪ್ರೇಮದ ಸೌರಭ ಚೆಲ್ಲುವ ಚಂದನ, ಈ ಬಂಧನ ಜನುಮದ ಅನುಬಂಧ. ಓಕೆ ಸಂಬಾ, ಬಾಯ್. ಮಚ್ಚ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಗಿರಿಜಾ ಸಿಸ್, ಬಾಯಿ ಬಟ್ಟೆ ಬಾಯಿ. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಈಗ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8:30. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್.